ಶುರು ಮಾಡಿ ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ ಓದಿ ಅಥವಾ ಗಾಯತ್ರಿ ಶನೈ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓಕೆ. ವಾಸ್ತವೇ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪೃಥು ಮಹಾರಾಜನ ರಾಜ್ಯಭಾರದ ಮುಖ್ಯ ಧ್ಯೇಯವು ಪ್ರಜೆಗಳನ್ನು ದೈವ ಪ್ರಜ್ಞೆಯ ಮಟ್ಟಕ್ಕೆ ಮೇಲೆತ್ತುವುದಾಗಿತ್ತು. ಯಾಗ ಮಂಟಪದಲ್ಲಿ ಬೃಹತ್ ಸಭೆಯು ಕೂಡಿದ್ದುದರಿಂದ ಅಲ್ಲಿ ಬಗೆ ಬಗೆಯ ಜನರಿದ್ದರು. ಅವರಲ್ಲಿ ಯಾರೂ ನಾಸ್ತಿಕರಲ್ಲವೋ ಅವರನ್ನು ಉದ್ದೇಶಿಸಿ ಮಾತನಾಡಲು ಪೃಥುವು ವಿಶೇಷವಾಗಿ ಆಸಕ್ತನಾಗಿದ್ದನು. ಹಿಂದಿನ ಶ್ಲೋಕಗಳಲ್ಲಿ ಅವನು ಪ್ರಜೆಗಳನ್ನು ಅದೋಕ್ಷಜತಿಯ ದೈವೀ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯುಳ್ಳವರಾಗುವಂತೆ ಉಪದೇಶಿಸಿದನು ಎಂಬುದನ್ನು ನೋಡಿದ್ದೇವೆ. ಈ ಶ್ಲೋಕದಲ್ಲಿ ಪೃಥುವಿನ ತಂದೆಯು ಪರಮನಾಸ್ತಿಕನಾಗಿದ್ದರೂ ಅವನು ಶಾಸ್ತ್ರ ಪ್ರಾಮಾಣ್ಯವನ್ನು ಎತ್ತಿ ಹಿಡಿಯುತ್ತಿದ್ದಾನೆ. ವೇಣನು ವೇದಶಾಸ್ತ್ರಗಳಲ್ಲಿ ಹೇಳಿರುವ ಆದೇಶಗಳಿಗೆ ಒಳಪಡದೆ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು. ಬ್ರಾಹ್ಮಣರಿಗೆ ಅವನು ಎಷ್ಟು ಜುಗುಪ್ಸೆಯನ್ನುಂಟು ಮಾಡಿದನೆಂದರೆ ಅವರು ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಿದ್ದು ಮಾತ್ರವಲ್ಲ, ಶಾಪ ಕೊಟ್ಟು ಸಂಹರಿಸಿದರು. ನಾಸ್ತಿಕರು ಭಗವಂತನ ಅಸ್ತಿತ್ವವನ್ನು ನಂಬುವುದಿಲ್ಲ. ಆ ಕಾರಣದಿಂದಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಆಗುತ್ತಿರುವುದೆಲ್ಲವೂ ನೈಸರ್ಗಿಕ ವ್ಯವಸ್ಥೆಯೋ ಆಕಸ್ಮಿಕತೆಯೋ ಆಗಿ ಕೂಡಿ ಆಗುವಂಥದ್ದು ಎಂದು ತಿಳಿಯುತ್ತಾರೆ. ಪ್ರಕೃತಿ ಪುರುಷರ ಸಂಯೋಗವನ್ನು ಹೇಳುವ ನಿರೀಶ್ವರ ಸಾಂಖ್ಯ ದರ್ಶನವನ್ನು ಅವರು ನಂಬುತ್ತಾರೆ. ಅವರು ಕೇವಲ ಭೌತ ವಸ್ತುವಿನ ಮೇಲೆ ವಿಶ್ವಾಸವಿಡುತ್ತಾರೆ. ದ್ರವ್ಯವು ಮಿಶ್ರಣದ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಜೀವಶಕ್ತಿಯು ಉದಯವಾಗುವಂತೆ ಮಾಡುತ್ತದೆ. ಆಮೇಲೆ ಆ ಶಕ್ತಿಯೇ ಪುರುಷ ಅಥವಾ ಅನುಭೋಗಿ ಆಗುತ್ತದೆ. ಆಮೇಲೆ ದ್ರವ್ಯ ಮತ್ತು ಜೀವಶಕ್ತಿ ಎರಡೂ ಕೂಡಿ ಅಸಂಖ್ಯ ವೈವಿಧ್ಯಪೂರ್ಣವಾದ ಭೌತ ಪ್ರಪಂಚವು ಅಸ್ತಿತ್ವಕ್ಕೆ ಬರುತ್ತದೆ ಎಂದು ಅವರು ನಂಬುತ್ತಾರೆ. ವೈದಿಕ ಅನುಶಾಸನಗಳಲ್ಲೂ ನಾಸ್ತಿಕರಿಗೆ ನಂಬಿಕೆ ಇಲ್ಲ. ಅವರ ಪ್ರಕಾರ ವೈದಿಕ ಅನುಶಾಸನಗಳೆಲ್ಲವೂ ಕೇವಲ ತತ್ವಗಳು. ಬದುಕಿನಲ್ಲಿ ಅವುಗಳ ಕಾರ್ಯತಃ ಅನ್ವಯವು ಕಂಡುಬರುವುದಿಲ್ಲ. ಈ ವಿಚಾರಗಳನ್ನೆಲ್ಲ ಗಮನಕ್ಕೆ ತಂದುಕೊಂಡು ಒಂದು ಪರಮೋನ್ನತ ಬುದ್ಧಿಶಕ್ತಿಯ ಯೋಜನೆ ಇಲ್ಲದೆ ಅನೇಕ ಬಗೆಯ ವಸ್ತುಗಳು ಇರುವುದೇ ಸಾಧ್ಯವಿಲ್ಲ ಎಂಬ ಆಧಾರದ ಮೇಲೆ ನಾಸ್ತಿಕರ ಅಭಿಪ್ರಾಯವನ್ನು ಆಸ್ತಿಕರು ಇಡಿಯಾಗಿ ತಿರಸ್ಕರಿಸುತ್ತಾರೆ ಎಂದು ಪೃಥು ಮಹಾರಾಜನು ಸೂಚಿಸಿದನು. ಈ ಅಸ್ತಿತ್ವ ವೈವಿಧ್ಯವು ಆಕಸ್ಮಿಕವಾಗಿ ಆದದ್ದು ಎಂದು ನಾಸ್ತಿಕರು ತೇಲಿಸಿ ವಿವರಿಸುತ್ತಾರೆ. ಆದರೆ ವೇದದಲ್ಲಿ ನಂಬಿಕೆ ಇರುವ ಆಸ್ತಿಕರಾದರೋ ಅವುಗಳ ಮಾರ್ಗದರ್ಶನದ ಪ್ರಕಾರವೇ ತಮ್ಮೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಬೇಕು. ವಿಷ್ಣು ಪುರಾಣದಲ್ಲಿ ಇಡೀ ವರ್ಣಾಶ್ರಮ ಧರ್ಮ ವ್ಯವಸ್ಥೆಯ ಉದ್ದೇಶವೇ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸುವುದು ಎಂದು ಹೇಳಿದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಾಗಲಿ, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳಾಗಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ನಿಯಮ ನಿಬಂಧನೆಗಳನ್ನೆಲ್ಲವೂ ಅಂತಿಮವಾಗಿ ಪರಮಪ್ರಭುವನ್ನು ತೃಪ್ತಿಪಡಿಸುವ ಉದ್ದೇಶದಿಂದಲೇ ರೂಪುಗೊಂಡಿವೆ. ಈಗಾಗಲೇ ಮಾತಾಜಿ ಮೇಲೆ ಮಾಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ತಮ್ಮ ಮೂಲ ಸಂಸ್ಕೃತಿಯನ್ನು ಕಳೆದುಕೊಂಡು ಬಿಟ್ಟಿದ್ದರೂ ಕೇವಲ ಜನ್ಮಸಿದ್ಧ ಹಕ್ಕಾಗಿ ತಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂದು ಹೇಳಿಕೊಳ್ಳುತ್ತಾರೆ. ಆ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವರ್ಗಗಳು ವಿಶೇಷತಃ ಭಗವಾನ್ ವಿಷ್ಣುವನ್ನು ಪೂಜಿಸುವುದಕ್ಕಾಗಿಯೇ ರಚಿತವಾದವು ಎಂಬ ವಾಸ್ತವ ಸಂಗತಿಯನ್ನು ಅವರು ನಿರಾಕರಿಸಿದ್ದಾರೆ. ಶಂಕರಾಚಾರ್ಯರು ಪ್ರತಿಪಾದಿಸಿದ ಬಹು ಅಪಾಯಕಾರಿಯಾದ ಮಾಯವಾದ ತತ್ವವು ಭಗವಂತನು ನಿರಾಕಾರನು ಎಂಬುದು ವೇದಾನುಶಾಸನಗಳಿಗೆ ಹೊಂದಿಕೆಯಾಗುವುದಿಲ್ಲ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿಗಳು ದೇವೋತ್ತಮ ಪರಮ ಪುರುಷನಿಗೆ ಅತಿ ದೊಡ್ಡ ಅಪರಾಧ ಮಾಡುವರೆಂದು ವರ್ಣಿಸಿದ್ದಾರೆ. ವೈದಿಕ ವ್ಯವಸ್ಥೆಯ ಪ್ರಕಾರ ವೇದಾದೇಶಗಳಿಗೆ ಬದ್ಧನಾಗುವವನು ನಾಸ್ತಿಕನೆನಿಸಿಕೊಳ್ಳುತ್ತಾನೆ. ಭಗವಾನ್ ಬುದ್ಧನು ತನ್ನ ಅಹಿಂಸಾ ತತ್ವವನ್ನು ಬೋಧಿಸಿದಾಗ ವೇದ ಪ್ರಾಮಾಣ್ಯವನ್ನು ನಿರಾಕರಿಸಲೇಬೇಕಾಯಿತು. ಈ ಕಾರಣದಿಂದಲೇ ವೇದಾನುಯಾಯಿಗಳು ಅವನನ್ನು ನಾಸ್ತಿಕ ಎಂದು ಕರೆದರು. ಚೈತನ್ಯ ಮಹಾಪ್ರಭುಗಳು ಭಗವಾನ್ ಬುದ್ಧನ ಅನುಯಾಯಿಗಳನ್ನು ಅವರು ವೇದ ಪ್ರಾಮಾಣ್ಯವನ್ನು ನಿರಾಕರಿಸಿದ್ದರಿಂದಾಗಿ
ಮಾತಾಜಿ ಮೇಲೆ ಮಾಡಿ. ನಾಸ್ತಿಕರೆಂದು ಸ್ಪಷ್ಟವಾಗಿ ನಿರೂಪಿಸಿದರು. ಆದರೆ ಚಮತ್ಕಾರದಿಂದ ವೇದ ಪ್ರಾಮಾಣ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದ ನಿಜದಲ್ಲಿ ಬುದ್ಧನ ಮಾಯವಾದ ಪಂಥವನ್ನೇ ಅನುಸರಿಸುತ್ತಿದ್ದ ಶಂಕರರ ಅನುಯಾಯಿಗಳನ್ನು ಬೌದ್ಧರಿಗಿಂತಲೂ ಹೆಚ್ಚು ಅಪಾಯಕಾರಿಯಾದವರು ಎಂದು ಅವರು ಪರಿಗಣಿಸಿದರು. ನಾವು ಭಗವಂತನ ಆಕಾರವೊಂದನ್ನು ಕಲ್ಪಿಸಿಕೊಳ್ಳಬೇಕಾಗುತ್ತದೆ ಎಂದು ಶಂಕರ ತತ್ವಾನುಯಾಯಿಗಳ ಸಿದ್ಧಾಂತವು ಭಗವಂತನ ಅಸ್ತಿತ್ವವನ್ನೇ ಅಲ್ಲಗಳೆಯುವ ಸಿದ್ಧಾಂತಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾದದ್ದು. ನಾಸ್ತಿಕರು ಅಥವಾ ಮಾಯಾವಾದಿಗಳು ಎಷ್ಟೆಷ್ಟೇ ತತ್ವ ಸಿದ್ಧಾಂತಗಳನ್ನು ರೂಪಿಸಿದರೂ ಕೃಷ್ಣ ಪ್ರಜ್ಞಾ ಪಂಥದ ಅನುಯಾಯಿಗಳು ಮಾತ್ರ ಸಮಸ್ತ ವಾಂಗ್ಮಯದ ಕೆನೆಯೆಂದು ಅಂಗೀಕೃತವಾಗಿರುವ ಭಗವದ್ಗೀತೆಯ ಆದೇಶಗಳ ಪ್ರಕಾರವೇ ಕಟ್ಟುನಿಟ್ಟಾಗಿ ಜೀವಿಸುತ್ತಾರೆ. ಭಗವದ್ಗೀತೆ 18.46ರಲ್ಲಿ ಹೀಗೆ ಹೇಳಿದೆ: ಯತಃ ಪ್ರವೃತ್ತಿಕಾ ಭೂತಾನಾಂ ಏನ ಸರ್ವಂ ಇದಂ ತತಃ ಸ್ವಕರ್ಮಣ ತತಂ ಅಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಃ. ಸಕಲ ಜೀವಿಗಳ ಮೂಲವೂ ಸರ್ವವ್ಯಾಪಿಯೂ ಆದ ಭಗವಂತನನ್ನು ಪೂಜಿಸುವುದರಿಂದ ಮನುಷ್ಯನು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿಯೇ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳಬಹುದು. ದೇವೋತ್ತಮ ಪರಮಪುರುಷನೇ ಸಮಸ್ತ ಮೂಲವೂ ಆಗಿದ್ದಾನೆ ಎಂದು ವೇದಾಂತ ಸೂತ್ರವು ವರ್ಣಿಸುತ್ತದೆ. ಜನ್ಮಾದ್ಯಸ್ಯ ಯತಃ, ಸಾಕ್ಷಾತ್ ಭಗವಂತನೇ ಭಗವದ್ಗೀತೆಯಲ್ಲಿ ಅಹಂ ಸರ್ವಸ್ಯ ಪ್ರಭವಃ, ನಾನೇ ಎಲ್ಲದರ ಮೂಲವಾಗಿದ್ದೇನೆ ಎಂದು ಘೋಷಿಸಿದ್ದಾನೆ. ದೇವೋತ್ತಮ ಪರಮಪುರುಷನೇ ಸಮಸ್ತ ಉಗಮಗಳ ಮೂಲ. ಅದೇ ಸಮಯಕ್ಕೆ ಅವನೇ ಪರಮಾತ್ಮನಾಗಿ ವಿಶ್ವಾದ್ಯಂತ ಹರಡಿಕೊಂಡಿದ್ದಾನೆ. ಆದ್ದರಿಂದ ಪರಮ ಸತ್ಯನು ದೇವೋತ್ತಮ ಪರಮಪುರುಷನೇ. ಪ್ರತಿಯೊಬ್ಬ ಜೀವಿಯು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ ಸ್ವಕರ್ಮಣ ತಮಭ್ಯರ್ಚ್ಯ ಪರಮಪುರುಷನನ್ನು ತೃಪ್ತಿಪಡಿಸಬೇಕು. ಪೃಥು ಮಹಾರಾಜನು ಈ ಸೂತ್ರವನ್ನು ತನ್ನ ಪ್ರಜೆಗಳಲ್ಲಿ ಪ್ರಚುರಗೊಳಿಸಲು ಬಯಸಿದನು. ವ್ಯಕ್ತಿಯು ಬೇರೆ ಬೇರೆ ವೃತ್ತಿ ಧರ್ಮಗಳಲ್ಲಿ ನಿರತರಾಗಿರುತ್ತಾ ಆ ಕರ್ತವ್ಯಗಳ ನಿರ್ವಹಣೆಯ ಮೂಲಕವಾಗಿ ಪರಮ ಪುರುಷನನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು. ಇದೇ ಮಾನವ ನಾಗರಿಕತೆಯಲ್ಲಿನ ಅತ್ಯಂತ ಮಹತ್ವದ ಒಂದು ಅಂಶ. ಅದೇ ಜೀವನದ ಅತ್ಯುನ್ನತ ಪರಿಪೂರ್ಣತೆ. ಅನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ತನಗೆಂದು ನಿಗದಿತವಾದ ಕರ್ತವ್ಯವನ್ನು ನಿರ್ವಹಿಸುತ್ತಾ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಿದ ಪಕ್ಷದಲ್ಲಿ ವ್ಯಕ್ತಿಯು ಬದುಕಿನಲ್ಲಿ ಅತ್ಯಂತ ಯಶಸ್ವಿಯಾಗಬಹುದು. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಅರ್ಜುನನೇ. ಅವನೊಬ್ಬ ಕ್ಷತ್ರಿಯ. ಯುದ್ಧ ಮಾಡುವುದು ಅವನ ಕರ್ತವ್ಯವಾಗಿತ್ತು. ತನ್ನ ನಿಗದಿತ ಕರ್ತವ್ಯವನ್ನು ನಿರ್ವಹಿಸುತ್ತಾ ಅವನು ಭಗವಂತನನ್ನು ಮೆಚ್ಚಿಸಿ ಪರಿಪೂರ್ಣತೆಯನ್ನು ಸಾಧಿಸಿದನು. ಪ್ರತಿಯೊಬ್ಬರು ಈ ತತ್ವವನ್ನು ಅನುಸರಿಸಬೇಕು. ಅದನ್ನು ಪಾಲಿಸದೆ ನಾಸ್ತಿಕರನ್ನು ಭಗವದ್ಗೀತೆಯ 16.19 ಈ ಮಾತುಗಳಿಂದ ಖಂಡಿಸುತ್ತದೆ: ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್. ದೇವೋತ್ತಮ ಪರಮಪುರುಷನ ಬಗೆಗೆ ಅಸೂಯಪಟ್ಟವರು ಮಾನವ ಜಾತಿಯಲ್ಲೇ ಅತಿ ನೀಚರು, ಪರಮ ಕೇಡಿಗರು ಎಂದು ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ದೈವ ನಿಯಾಮಕದ ಪ್ರಕಾರ ಅಂತಹ ದುರ್ಜನರನ್ನು ಭೌತ ವಿಶ್ವದ ಅತ್ಯಂತ ಕಗ್ಗತ್ತಲ ವಲಯಕ್ಕೆ ಹಾಕಲಾಗುತ್ತದೆ. ಅವರು ಅಸುರರು ಅಥವಾ ನಾಸ್ತಿಕರಾಗಿ ಜನಿಸುತ್ತಾರೆ. ಒಂದಾದ ಮೇಲೊಂದರಂತೆ ಜನ್ಮವೆತ್ತಿ ಆ ಅಸುರರು ಇನ್ನೂ ಕೆಳಗಿಳಿಯುತ್ತಲೇ ಇರುತ್ತಾರೆ. ಕೊನೆಗೆ ಹುಲಿಯೇ ಮೊದಲಾದ ಕ್ರೂರ ಮೃಗಗಳಾಗಿ ಹುಟ್ಟುತ್ತಾರೆ. ಹೀಗೆ ಲಕ್ಷಾಂತರ ವರ್ಷಗಳವರೆಗೆ ಕೃಷ್ಣ ಸಂಬಂಧವಾದ ಜ್ಞಾನದಿಂದ ವಂಚಿತರಾಗಿ ಹುಟ್ಟುತ್ತಾರೆ. ಕೃಷ್ಣ ಸಂಬಂಧವಾದ ಜ್ಞಾನದಿಂದ ವಂಚಿತರಾಗಿ ಅವರು ಕಗ್ಗತ್ತಲಲ್ಲೇ ಕೊಳೆಯಬೇಕಾಗುತ್ತದೆ. ಭಗವಂತನು ಪುರುಷೋತ್ತಮನು, ಜೀವಿಗಳಲ್ಲಿ ಅತ್ಯುತ್ತಮನು. ಅವನು ಇತರರಂತೆಯೇ ವ್ಯಕ್ತಿಯಾದರೂ ಸಕಲ ಜೀವಿಗಳ ನಾಯಕ ಅಥವಾ ಅವರಲ್ಲಿ ಅತ್ಯುತ್ತಮನು. ಇದನ್ನೇ ವೇದವೂ ಹೇಳುತ್ತದೆ: ನಿತ್ಯಾನಾಂ ಚೇತನಶ್ಚೇತನಾನಾಂ. ನಿತ್ಯರಾದರಲ್ಲಿ ಮುಖ್ಯನಾದವನು, ಜೀವಿಗಳಲ್ಲೆಲ್ಲ ಮುಖ್ಯಸ್ಥನು ಮತ್ತು ಅವನು ಅಖಂಡನು, ಪೂರ್ಣನು. ಅವನು ಇತರ ಜೀವಿಗಳ ವ್ಯವಹಾರದಲ್ಲಿ ಮಧ್ಯಪ್ರವೇಶ ಮಾಡಿ ಯಾವ ಪ್ರಯೋಜನವನ್ನು ಪಡೆಯಬೇಕಾಗಿಲ್ಲ. ಆದರೂ ಎಲ್ಲರನ್ನು ಪಾಲಿಸುವವನಾದ್ದರಿಂದ ಅವರನ್ನು ಸರಿಯಾದ ಮಟ್ಟಕ್ಕೆ ತಂದು ಎಲ್ಲ ಜೀವಿಗಳನ್ನು ಸಂತೋಷಪಡಿಸುವ ಹಕ್ಕು ಅವನಿಗಿದೆ. ಒಬ್ಬ ತಂದೆಯು ತನ್ನ ಎಲ್ಲ ಮಕ್ಕಳು ತನ್ನ ಮಾರ್ಗದರ್ಶನದಲ್ಲಿ ನಡೆದು ಸುಖಿಗಳು ಸಂತುಷ್ಟರು ಆಗುವಂತೆ ಮಾಡಲು ಇಚ್ಛೆ ಪಡುತ್ತಾನೆ.
ಹಾಗೆಯೇ ಭಗವಂತನು ಅಥವಾ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಜೀವಿಗಳೆಲ್ಲರೂ ಸಂತುಷ್ಟರಾಗಿರುವಂತೆ ನೋಡಿಕೊಳ್ಳುವ ಹಕ್ಕನ್ನು ಪಡೆದಿದ್ದಾನೆ. ಈ ಭೌತ ಜಗತ್ತಿನಲ್ಲಿ ಯಾರೂ ನಿಜವಾಗಿ ಸಂತೋಷವಾಗಿರುವ ಸಾಧ್ಯತೆ ಇಲ್ಲ. ತಂದೆಯು ಮಕ್ಕಳು ನಿತ್ಯರಾಗಿರಬಹುದು, ಆದರೆ ಜೀವಿಯು ಆನಂದ ಮತ್ತು ಜ್ಞಾನ ತುಂಬಿದ ಶಾಶ್ವತ ಜೀವನದ ನೆಲೆಗೆ ಏರದೇ ಹೋದರೆ ಸಂತೋಷದ ಪ್ರಶ್ನೆಯೇ ಬರುವುದಿಲ್ಲ. ಜೀವಿಗಳಲ್ಲಿ ಅತ್ಯುತ್ತಮನಾದ ಪುರುಷೋತ್ತಮನು ಸಾಮಾನ್ಯ ಜೀವಿಗಳಿಂದ ಯಾವ ಪ್ರಯೋಜನವನ್ನು ಪಡೆಯಬೇಕಾಗಿಲ್ಲವಾದರೂ ಅವರ ತಪ್ಪು ಸರಿ ದಾರಿಗಳ ನಡುವೆ ವಿವೇಚನೆ ಮಾಡುವ ಹಕ್ಕು ಅವನಿಗಿದೆ. ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸುವ ಕಾರ್ಯ ಚಟುವಟಿಕೆಗಳಿರುವ ದಾರಿಯೇ ಸರಿಯಾದ ದಾರಿ. ಇದನ್ನು ಈಗಾಗಲೇ ವಿಚಾರ ಮಾಡಿದ್ದೇವೆ. ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ವ್ಯಕ್ತಿಯು ಯಾವುದೇ ವೃತ್ತಿ ನಿರತನಾಗಿರಬಹುದು, ಆದರೆ ಕರ್ತವ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಬಯಸುವ ಪಕ್ಷದಲ್ಲಿ ಅವನು ಪರಮ ಪ್ರಭುವನ್ನು ಮೆಚ್ಚಿಸಲೇಬೇಕು. ಹಾಗಾಗಿ ಭಗವಂತನನ್ನು ತುಷ್ಟಿಗೊಳಿಸುವವನಿಗೆ ಉತ್ತಮ ಜೀವನ ಸೌಲಭ್ಯಗಳು ದೊರಕುತ್ತವೆ. ಭಗವಂತನಿಗೆ ಅಸಂತೋಷವನ್ನುಂಟು ಮಾಡುವವನಾದರೂ ಅಹಿತಕರ ಪರಿಸ್ಥಿತಿಗಳಲ್ಲಿ ತೊಡರಿಕೊಳ್ಳುವಂತಾಗುತ್ತದೆ. ಆದ್ದರಿಂದ ಹೀಗೆ ನಿರ್ಣಯಕ್ಕೆ ಬರಲಾಗಿದೆ. ಕರ್ತವ್ಯ ಎರಡು ಬಗೆ, ಒಂದು ಲೌಕಿಕವಾದದ್ದು, ಇನ್ನೊಂದು ಯಜ್ಞಕ್ಕಾಗಿ ಮಾಡುವಂಥದ್ದು. ಯಜ್ಞ ಅರ್ಥಾತ್ ಕರ್ಮ. ಯಜ್ಞದ ಉದ್ದೇಶದಿಂದಲ್ಲದೆ ಮಾಡುವ ಬೇರೆ ಯಾವುದೇ ಕರ್ಮವು ಮನುಷ್ಯನ ಬಂಧನಕ್ಕೆ ಕಾರಣವಾಗುತ್ತದೆ. ಯಜ್ಞ ಅರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ವಿಷ್ಣುವಿನ ಯಜ್ಞವಾಗಿ ಕೆಲಸ ಮಾಡಬೇಕು, ಇಲ್ಲವಾದರೆ ಆ ಕರ್ಮವು ವ್ಯಕ್ತಿಯನ್ನು ಈ ಭೌತಿಕ ಜಗತ್ತಿಗೆ ಬಂಧಿಸುತ್ತದೆ. ಭಗವದ್ಗೀತೆ 3.9. ಕರ್ಮ ಬಂಧನಃ. ಕರ್ಮದ ಬಂಧನವನ್ನು ನಿಸರ್ಗದ ಅತ್ಯಂತ ಕಟ್ಟುನಿಟ್ಟಾದ ನಿಯಮಾವಳಿಗಳ ಮೂಲಕ ಜಾರಿಗೆ ತರಲಾಗುತ್ತದೆ. ಭೌತ ಪ್ರಕೃತಿಯು ಒಡ್ಡುವ ತಡೆಗಳನ್ನು ಗೆಲ್ಲಲು ನಡೆಸುವ ಹೋರಾಟವೇ ಐಹಿಕವಾದ ಬದುಕು. ಅಸುರರು ಈ ತಡೆಗಳನ್ನು ಗೆಲ್ಲಲು ಸದಾ ಹೋರಾಡುತ್ತಿರುತ್ತಾರೆ. ಪ್ರಕೃತಿಯ ಮಾಯಾಶಕ್ತಿಯಿಂದಾಗಿ ತಿಳಿಗೇಡಿಗಳಾದ ಇವರು ಈ ಲೌಕಿಕ ಜಗತ್ತಿನಲ್ಲಿ ತುಂಬಾ ಕಷ್ಟಪಟ್ಟು ದುಡಿಯುತ್ತಾ ಅದೇ ಸಂತೋಷವೆಂದು ಭಾವಿಸುತ್ತಾರೆ. ಇದೇ ಮಾಯೆ. ಹೀಗೆ ಬದುಕಿಗಾಗಿ ಹೋರಾಡುತ್ತಾ ಅವರು ಪರಮ ಪ್ರಭುವಾದ ಪುರುಷೋತ್ತಮನ ಅಸ್ತಿತ್ವವನ್ನೇ ನಿರಾಕರಿಸುತ್ತಾರೆ. ಜೀವಿಗಳ ಕಾರ್ಯ ಚಟುವಟಿಕೆಗಳನ್ನು ನಿರ್ಣಯಕ್ಕೆ ಒಳಪಡಿಸುವ ಸಲುವಾಗಿ ದೇವರು ಕೆಲವು ನೀತಿ ಸಂಹಿತೆಗಳನ್ನು ಕೊಟ್ಟಿದ್ದಾನೆ. ರಾಜನು ಕೆಲವು ಕಾನೂನುಗಳನ್ನು ವಿಧಿಸುವ ಹಾಗೆ ಕಾನೂನುಗಳನ್ನು ಉಲ್ಲಂಘಿಸಿದವನಿಗೆ ಶಿಕ್ಷೆಯಾಗುತ್ತದೆ. ಹಾಗೆಯೇ ಭಗವಂತನು ನಿರ್ದಿಷ್ಟವಾದ ವೇದಜ್ಞಾನವನ್ನು ನೀಡಿದ್ದಾನೆ. ಅದು ಮಾನವನು ಬದುಕಿನಲ್ಲಿ ಕಾಣುವ 4 ದೋಷಗಳಿಂದ ಮುಕ್ತವಾಗಿ ನಿರ್ಮಲವಾಗಿರುವ ಜ್ಞಾನ. ತಪ್ಪು ಮಾಡುವ ಪ್ರವೃತ್ತಿ, ಭ್ರಮಿತನಾಗುವುದು, ವಂಚನೆ ಮಾಡುವುದು ಮತ್ತು ಅಸಮರ್ಪಕವಾದ ಇಂದ್ರಿಯಗಳನ್ನು ಹೊಂದಿರುವುದು ಇವೇ ಆ 4 ದೋಷಗಳು. ವೇದದಿಂದ ಸೂಕ್ತ ನಿರ್ದೇಶನಗಳನ್ನು ಪಡೆದುಕೊಳ್ಳದೆ ನಮಗೆ ಇಷ್ಟ ಬಂದ ಹಾಗೆ ಸ್ವಚ್ಛಂದವಾಗಿ ವರ್ತಿಸಿದರೆ ಭಗವನ್ ನಿಯಮಗಳ ಪ್ರಕಾರ ನಾವು ಶಿಕ್ಷೆಗೊಳಗಾಗುವುದು ಖಂಡಿತ. 4 ಲಕ್ಷ ಯೋನಿ. ಮತ್ತೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡಿ ಚಾನ್ಸ್. ಓಕೆ ಮಾತಾಜಿ. 4 ಲಕ್ಷ ಯೋನಿಗಳಲ್ಲಿ ಯಾವುದರಲ್ಲಾದರೂ ದೇಹವೆತ್ತುವ ಶಿಕ್ಷೆಯನ್ನು ಅವನು ವಿಧಿಸುತ್ತಾನೆ. ನಮ್ಮ ಬದುಕು ಅಥವಾ ಇಂದ್ರಿಯ ತೋಷಣ ಪ್ರಕ್ರಿಯೆಯು ನಮಗೆ ಪ್ರಕೃತಿಯ ಯಾವ ಬಗೆಯ ದೇಹವನ್ನು ನೀಡಿದೆಯೋ ಅದಕ್ಕೆ ಅನುಗುಣವಾಗಿರುತ್ತದೆ. ಹಾಗಾಗಿ ಸತ್ಕಾರ್ಯ ದುಷ್ಕಾರ್ಯಗಳೆಂಬ ಭೇದ ಇರಲೇಬೇಕಾಗುತ್ತದೆ. ಪುಣ್ಯ ಮತ್ತು ಪಾಪ ಭಗವದ್ಗೀತೆ 7.28ರಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಓಕೆ. ಪ್ರಭುಪಾದ್ ಕಿ ಜೈ. ಏಷಾಂ ತತವಂತಗತಂ ಪಾಪಂ ಜನಾನಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ಯಾರು ಬದುಕಿನಲ್ಲಿ ಅಸತ್ಕಾರ್ಯಗಳ ಫಲಗಳನ್ನು ಕಳೆದುಕೊಂಡಿರುತ್ತಾರೆಯೋ ಸಂಪೂರ್ಣವಾಗಿ ಸತ್ಕಾರ್ಯಗಳಲ್ಲಿ ತೊಡಗಿದ್ದರೆ ಮಾತ್ರ ಇದು ಸಾಧ್ಯ. ಅವನು ದೇವೋತ್ತಮ ಪರಮ ಪುರುಷನಿಗೆ ನೊಂದಿಗೆ ತಾನು ಹೊಂದಿರುವ ನಿತ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಹಾಗೆ ಅರ್ಥ ಮಾಡಿಕೊಂಡು ಭಗವಂತನ ದಿವ್ಯವಾದ ಪ್ರೇಮಯುತ ಸೇವೆಯಲ್ಲಿ ಸದಾ ನಿರತರಾಗುವರು. ಹೀಗೆ ಪ್ರೇಮಯುತ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗುವ ಬದುಕನ್ನೇ ಅಧೋಕ್ಷಜ ದಿಯಃ ಅಥವಾ ಕೃಷ್ಣ ಪ್ರಜ್ಞಾವಂತ ಜೀವನ ಎಂದು ಕರೆಯಲಾಗುತ್ತದೆ. ಋತು ಮಹಾರಾಜನು ತನ್ನ ಪ್ರಜೆಗಳೆಲ್ಲರೂ ಅನುಸರಿಸಬೇಕೆಂದು ಹೇಳಿದ್ದು ಇದನ್ನೇ.
ಬಗೆ ಬಗೆಯ ಜನ್ಮಗಳು ಆಕಸ್ಮಿಕತೆ ಮತ್ತು ಅಗತ್ಯತೆಗಳಿಂದ ಬರುವಂಥದ್ದಲ್ಲ. ಅವು ಜೀವಿಗಳ ಪುಣ್ಯ ಪಾಪಕರಿಗಳಿಗೆ ಅನುಗುಣವಾಗಿ ಪರಮಪ್ರಭುವು ನಿಗದಿ ಮಾಡಿಕೊಟ್ಟಿರುವ ಬೇರೆ ಬೇರೆ ವ್ಯವಸ್ಥೆಗಳು. ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಒಳ್ಳೆಯ ದೇಶದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಬಹುದು, ಸುಂದರವಾದ ದೇಹವನ್ನು ಪಡೆಯಬಹುದು, ಒಳ್ಳೆಯ ವಿದ್ಯಾವಂತನು ಶ್ರೀಮಂತನೂ ಆಗಬಹುದು. ಆದ್ದರಿಂದಲೇ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಲೋಕಗಳಲ್ಲಿ, ಬೇರೆ ಬೇರೆ ಮಟ್ಟಗಳಲ್ಲಿ ಜೀವಿಗಳು ಬದುಕುವುದನ್ನು ನಾವು ನೋಡುತ್ತೇವೆ. ದೇಹ ಲಕ್ಷಣವಾಗಲಿ, ಶೈಕ್ಷಣಿಕ ಸ್ಥಾನಮಾನವಾಗಲಿ ಎಲ್ಲವೂ ಜೀವಿಯ ಪುಣ್ಯ ಪಾಪ ಕಾರ್ಯಗಳಿಗೆ ಅನುಗುಣವಾಗಿ ಭಗವಂತನು ನೀಡುವಂತಹವೇ ಆಗಿವೆ. ಆದ್ದರಿಂದ ಜೀವ ವೈವಿಧ್ಯವೆನ್ನುವುದು ಆಕಸ್ಮಿಕವಾಗಿ ಆಗಿರುವುದಲ್ಲ, ಪೂರ್ವ ನಿಯೋಜಿತವಾಗಿ ವ್ಯವಸ್ಥೆಗೊಂಡಿರುವುದು. ಅದರಲ್ಲಿ ಒಂದು ಯೋಜನೆ ಇದೆ, ಅದನ್ನು ವೇದದಲ್ಲಿ ಹೇಳಿದೆ. ಈ ಜ್ಞಾನದ ಪ್ರಯೋಜನವನ್ನು ಪಡೆದುಕೊಂಡು ವ್ಯಕ್ತಿಯು ತನ್ನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದರೆ, ಕೊನೆಗೆ ಮಾನವ ಜನ್ಮವನ್ನು ಪಡೆದಿರುವಾಗ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಾ ಭಗವದ್ಧಾಮಕ್ಕೆ ಹೋಗುವಂತಾಗಬೇಕು. ಆಕಸ್ಮಿಕತೆಯ ಸಿದ್ಧಾಂತವನ್ನು ವೈದಿಕ ಸಾಹಿತ್ಯದಲ್ಲಿ ಹೆಚ್ಚೆಂದರೆ ಅಜ್ಞಾತ ಸುಕೃತಿ ಎಂಬ ಪದಗಳಿಂದ ವಿವರಿಸಬಹುದು. ಕರ್ತವ್ಯನ ಗಮನಕ್ಕೆ ಬಾರದೆಯೇ ಅವನಿಂದಾಗುವ ಪುಣ್ಯ ಕಾರ್ಯಗಳನ್ನು ಇವು ಸೂಚಿಸುತ್ತವೆ. ಆದರೆ ಇವು ಪೂರ್ವ ನಿಯೋಜಿತವೇ ಆಗಿವೆ. ಉದಾಹರಣೆಗೆ, ಕೃಷ್ಣನು ಬಹು ಸಾಮಾನ್ಯವಾದ ಮಾನವನಂತೆ ಬರುತ್ತಾನೆ ಎಂದಿಟ್ಟುಕೊಳ್ಳೋಣ. ಅವನು ಚೈತನ್ಯ ಮಹಾಪ್ರಭುಗಳಂತಹ ಭಕ್ತನಾಗಿ ಬರಬಹುದು, ಅಥವಾ ತನ್ನ ಪ್ರತಿನಿಧಿಯಾಗಿ ಗುರುವನ್ನು ಅಥವಾ ಶುದ್ಧ ಭಕ್ತನನ್ನು ಕಳುಹಿಸಿಕೊಡಬಹುದು. ಇದು ಕೂಡ ದೈವೋತ್ತಮ ಪರಮಪುರುಷನ ನಿಯೋಜಿತ ಕಾರ್ಯವೇ. ಅವರು ಧರ್ಮ ಪ್ರಚಾರ ಮಾಡಲು ಲೋಕಕ್ಕೆ ಶಿಕ್ಷಣ ಕೊಡಲು ಬರುತ್ತಾರೆ. ಈ ರೀತಿಯಲ್ಲಿ ಬಂದಾಗ ಪರಮಪ್ರಭುವಿನ ಮಾಯಾಶಕ್ತಿಯಿಂದ ಭ್ರಮಿತನಾಗಿರುವ ವ್ಯಕ್ತಿಯು ಅವರೊಂದಿಗೆ ಬೆರೆತು ಮಾತನಾಡಿ ಉಪದೇಶವನ್ನು ಪಡೆಯಲು ಅವಕಾಶವಾಗುತ್ತದೆ. ಹೇಗಾದರೂ ಮಾಡಿ ಬದ್ಧಾತ್ಮನು ಅಂತಹ ಮಹಾತ್ಮರಿಗೆ ಪೂರ್ತಿಯಾಗಿ ಶರಣಾದರೆ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಇರಿಸಿಕೊಳ್ಳುವುದರಿಂದ ಕೃಷ್ಣ ಪ್ರಜ್ಞೆ ಒದಗುವ ಅವಕಾಶವನ್ನು ಪಡೆಯುತ್ತಾನೆ. ಬದುಕಿನ ಲೌಕಿಕ ಬದ್ಧತೆಗಳಿಂದ ರಕ್ಷಿತನಾಗುತ್ತಾನೆ. ಆದ್ದರಿಂದ ಕೃಷ್ಣನು ಬುದ್ಧಿಯ ಮಾತು ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಬಗೆಯ ಧರ್ಮಗಳನ್ನು ತೊರೆದು ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ಸಕಲ ಪಾಪ ಫಲಗಳಿಂದ ವಿಮೋಚನೆಗೊಳಿಸುತ್ತೇನೆ, ಹೆದರಬೇಡ. ಭಗವದ್ಗೀತೆ 18.66 ಶ್ಲೋಕದಲ್ಲಿ ಸರ್ವ ಪಾಪೇಭ್ಯ ಎಂಬ ಮಾತಿಗೆ ಎಲ್ಲಾ ಬಗೆಯ ಪಾಪ ಕಾರ್ಯಗಳಿಂದ ಎಂದು ಅರ್ಥ. ಶುದ್ಧ ಭಕ್ತನ ಅಥವಾ ಪೃಥು ಮಹಾರಾಜನಂತಹ ಅವತಾರ ಪುರುಷರ ಸಹವಾಸ ಮಾಡುವ ಅವಕಾಶವನ್ನು ಉಪಯೋಗಿಸಿಕೊಂಡು ಅವರಿಗೆ ಸಂಪೂರ್ಣವಾಗಿ ಶರಣಾಗತನಾಗುವ ವ್ಯಕ್ತಿಯನ್ನು ಕೃಷ್ಣನು ಕಾಪಾಡುತ್ತಾನೆ. ಅವನ ಬದುಕು ಯಶಸ್ವಿಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಸ್ಥಿ ಯಜ್ಞಪತಿರ್ನಾಮ ಕೇಶಾಂಚಿದ್ ಅರ್ಹಸತ್ತಮಾಹ ಇಹಾಮುತ್ರ ಚ ಲಕ್ಷ್ಯಂತೆ ಜ್ಯೋತ್ಸ್ನಾವತ್ಯ ಕ್ವಚಿತ್ ಭುವಃ. ನನ್ನ ಪ್ರೀತಿಯ ಗೌರವಾನ್ವಿತ ಮಹಿಳೆಯರೇ, ಮಹನೀಯರೇ, ಶಾಸ್ತ್ರದ ಅಧಿಕೃತ ಹೇಳಿಕೆಗಳ ಪ್ರಕಾರ ನಮ್ಮ ಪ್ರಸಕ್ತ ಚಟುವಟಿಕೆಗಳಿಗೆ ತಕ್ಕುದಾದ ಫಲವನ್ನು ನೀಡುವ ಪರಮೋನ್ನತ ಅಧಿಕಾರಿ ಇರಲೇಬೇಕು. ಹಾಗಿಲ್ಲವಾದರೆ ಇಹ ಜೀವನದಲ್ಲೂ ಪರದಲ್ಲೂ ಕೆಲವರು ಮಟ್ಟಿಗೆ ಅಸಾಧಾರಣವಾಗಿ ಸುಂದರರು, ಶಕ್ತಿವಂತರು ಆಗಿರುವುದೇಕೆ? ಪೃಥು ಮಹಾರಾಜರು ಅವರ ಪ್ರಜೆಗಳು ಉಪದೇಶಿಸುತ್ತಿದ್ದಾರೆ. ಉಪದೇಶಿಸಿ ಅವರ ಉಪದೇಶವು ಅದನ್ನು ನೀವು ಅನುಮೋದಿಸಬೇಕು
ಅಂತ ಹಿಂದೆ ಅಲ್ಲಿ ನೆರೆದ ಋಷಿಗಳು ದೇವತೆಗಳು ಅವರಿಗೆಲ್ಲ ಯಾಚಿಸಿದರು. ಮತ್ತೆ ಮುಂದುವರಿಸ್ತಾ ಅವ್ರು ಹೇಳ್ತಾ ಇರೋದು, ಇದು ಸಹಜ. ಸೊ ಒಬ್ಬ ಬುದ್ಧಿವಂತ ವ್ಯಕ್ತಿ ಸಹಜವಾಗಿ ಇಲ್ಲಿರೋ ವೈವಿಧ್ಯತೆಯನ್ನು ನೋಡಿ ಭಗವಂತನ ಅಸ್ತಿತ್ವವನ್ನು ಸ್ವೀಕರಿಸಲೇಬೇಕು. ಅಸ್ತಿ ಯಜ್ಞಪತಿರ್ ನಾಮ್ನ. ಅಸ್ತಿ 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 ಅಂದ್ರೆ ಖಂಡಿತವಾಗಿ ಒಬ್ಬ ಪರಮಪುರುಷ ಇರಲೇಬೇಕು. ಶ್ರೀಲ ಪ್ರಭುಪಾದರ ಹಾಗಾಗಿ ಇವತ್ತಿನ ಸ್ಥಿತಿ ಹೆಚ್ಚಿನ ಜನರು ಅಟ್ಲೀಸ್ಟ್ ಸ್ವಲ್ಪ ಆಸ್ತಿಕತೆ ಇದೆ, ದೇವರಿದ್ದಾರೆ, ಅದನ್ನು ಒಪ್ಪಿದ್ರು. ಆದರೆ ಹೇಗೆ, ಯಾರು, ಅವನ ಚಟುವಟಿಕೆಗಳು, ಅವನ ಗುಣಗಳು, ಅವನ ಅಸ್ತಿತ್ವ, ಅದರ ಬಗ್ಗೆ ಜಾಸ್ತಿ ಬಹಳ ಕನ್ಫ್ಯೂಷನ್ ಇರ್ತಾರೆ. ಆಮೇಲೆ ಬಹಳ ಇದು ಆಸ್ತಿಕರು ಅನ್ಕೊಂಡ್ರು ಅದು ಒಂದು ರೀತಿಯ ನಾಸ್ತಿಕತೆನೇ ಇರುತ್ತೆ. ಯಾಕಂದ್ರೆ ಸ್ಪಷ್ಟತೆ ಇಲ್ಲ ಅಂದ್ರೆ ಅದು ಹೆಚ್ಚು ಕಡಿಮೆ ಅದು ಒಂದು ರೀತಿ ನಾಸ್ತಿಕತೆ. ಏನೋ ಒಂದಿದೆ, ಏನೋ ಒಂದು ಶಕ್ತಿ ಇದೆ, ಏನೋ ಒಂದಿದೆ, ಆದರೆ ಅದೇನು, ಅದು ಅವರು ಹೇಗೆ ಅವರ ನಿಯಮಗಳು ಇದೆ, ಅವ್ರು ಹೇಗೆ ನಿಯಂತ್ರಿಸ್ತಾ ಇದ್ದಾರೆ, ಅದರ ವಿಷಯ ತಿಳಿದೆ ಅದು ಒಂದು ರೀತಿ ನಾವು ಭಗವಂತನನ್ನು, ಅವನ ಯಥಾರ್ಥ ರೂಪವನ್ನು, ಅವನ ಯಥಾರ್ಥ ಅಸ್ತಿತ್ವವನ್ನು ನಾವು ಸ್ವೀಕರಿಸೋದಿಲ್ಲ, ಮತ್ತೆ ಅವನನ್ನು ನಿಂದಿಸುತ್ತೇವೆ. ಸೊ ಹಾಗೆ ವೈದಿಕ ಅಧಿಕಾರವನ್ನು ಸ್ವೀಕರಿಸಿ ಆಗಲೇ ನಮಗೆ ಸರಿಯಾದ ಒಂದು ನಿರ್ದೇಶನ, ಸರಿಯಾದ ಒಂದು ಜ್ಞಾನ, ಸರಿಯಾದ ನಿರ್ಣಯ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆ ರೀತಿಯ ಒಂದು ಆಸ್ತಿಕತೆ ಕೂಡ ಒಂದು ರೀತಿಯ ನಾಸ್ತಿಕತೆಯ ಇರುತ್ತೆ. ಸೊ ಹೆಚ್ಚಾಗಿ ಇವತ್ತಿನ ಜನರು ಮತ್ತೆ ಭೌತಿಕವಾದಿಗಳು ಹೇಳೋದು ಎಲ್ಲವೂ ಪ್ರಕೃತಿಯ ಒಂದು ಚಟುವಟಿಕೆಗಳಿಂದಾನೇ ಈ ವೈವಿಧ್ಯತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಇಲ್ಲಿ ಕೊಡ್ತಾ ಇರೋದು ಇಲ್ಲಿ ಕಾರಣ ಅಂತ, ಇಲ್ಲಿ ವೈವಿಧ್ಯತೆ, ಜಗತ್ತಿನಲ್ಲಿ ವೈವಿಧ್ಯತೆ ಇದೆ ಅಂದ್ರೆ ಇದನ್ನು ವೈವಿಧ್ಯವಾಗಿ ಮಾಡುವ ಒಂದು ವ್ಯಕ್ತಿ ಇರಬೇಕು. ಸೊ ಆಹಾರ ನಾವು ತಯಾರಿ ಮಾಡ್ತೇವೆ ಅಂದ್ರೆ ಅದು ಒಂದು ಅನ್ನ ಇರುತ್ತೆ, ಇನ್ನೊಂದು ಸಾರು ಇರುತ್ತೆ, ಇನ್ನೊಂದು ಪಲ್ಯ ಇರುತ್ತೆ, ಇನ್ನೊಂದು ಸಿಹಿ ಇರುತ್ತೆ, ಇನ್ನೊಂದು ಜ್ಯೂಸ್ ಇರುತ್ತೆ, ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನ ಒಬ್ಬ ಬುದ್ಧಿವಂತ ವ್ಯಕ್ತಿ ಅದನ್ನ ಸೇರಿಸಿ ಆ ಪದಾರ್ಥಗಳನ್ನ ಅವರು ಬೇರೆ ಬೇರೆ ತರಹದ ವೆರೈಟಿ ಮಾಡ್ತಾರೆ. ಸೊ ತುಂಬಾ ವೆರೈಟಿ ಇದ್ದಷ್ಟು ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಬಹಳ ಜನ ಈ ಬುದ್ಧಿವಂತ ವ್ಯಕ್ತಿಗಳು ಸೇರಿ ಮಾಡಿದ್ರು ಅಂತ ತಿಳ್ಕೊಂಡು. ಸೊ ಇಲ್ಲ, ಅದು ಹಾಗೆ ಬಂದ್ಬಿಡ್ತು, ಅದು ಹಾಗೆ ಆಕಸ್ಮಿಕವಾಗಿ ಬಂತು, ಚಾನ್ಸ್. ಸೊ ಚಾನ್ಸ್ ಥಿಯರಿ, ಇವತ್ತು ತತ್ವಗಳೆಲ್ಲ ಚಾನ್ಸ್, ಎಲ್ಲ ಏನು ಕಾರಣ ಇಲ್ಲ ಈ ವೈವಿಧ್ಯತೆಗೆ, ಈ ಸೃಷ್ಟಿಗೆ ಕಾರಣ ಇಲ್ಲ, ಈ ಜೀವಿಗಳು ಬಂದದ್ದು ಹೇಗೆ ಅದಕ್ಕೆ ಕಾರಣ ಇಲ್ಲ, ಈ ಸಂಪೂರ್ಣ ಜಗತ್ತು ಬಂದದ್ದು, ಈ ಲೋಕಗಳು ಬಂದದ್ದು, ಇದೆಲ್ಲ ಕಾರಣ ಇಲ್ಲ, ಎಲ್ಲ ಆಕಸ್ಮಿಕವಾಗಿ ಏನೋ ಒಂದು ಪ್ರಕೃತಿಯ ಇದರಿಂದ ಬಂತು ಅಂತ ಈ ತತ್ವಗಳು ಇವತ್ತಿನ ಚಿಂತನೆ. ಯಾಕಂದ್ರೆ ತಕ್ಷಣ ಕಾರಣಕರ್ತರು ಕಾಣ್ತಾ ಇಲ್ಲ ನಮಗೆ ಕಾಣದೇ ಇರೋದ್ರಿಂದ ನಾವು ಆ ರೀತಿ ಯಾವುದೋ ಒಂದು ತಪ್ಪು ಸಿದ್ಧಾಂತಗಳನ್ನು ಮೂಡಿಸಿ ಅದರಿಂದ ನಾವು ಅದನ್ನ ವಿವರಿಸೋ ಪ್ರಯತ್ನ. ಸೊ ಸಾಂಖ್ಯ ಸಿದ್ಧಾಂತ ಅಂತ ಒಂದು ಕೇಳಿದ್ವಿ. ಸೊ ಸಾಂಖ್ಯ ಸಿದ್ಧಾಂತ, ಅದು ಆ ಸಾಂಖ್ಯ ಸಿದ್ಧಾಂತ ನಿಜವಾದ ಸಾಂಖ್ಯ ಸಿದ್ಧಾಂತ ಒಂದು, ಆದರೆ ಆ ನಾಸ್ತಿಕ ಸಾಂಖ್ಯ ಸಿದ್ಧಾಂತ ಒಂದು. ಆ ನಾಸ್ತಿಕ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಎಲ್ಲವೂ ಕೂಡ ಪ್ರಕೃತಿಯಿಂದಲೇ ಆಗುತ್ತೆ. ಪ್ರಕೃತಿಯ 24 ಘಟಕಾಂಶಗಳು ಇಲ್ಲ. ಇವತ್ತು ವಿಜ್ಞಾನಿಗಳು ಹೇಳೋ ರೀತಿಯಲ್ಲಿ ಅವರು 108, 110, 115 ಆ ರೀತಿಯ ರಾಸಾಯನ ಪದಾರ್ಥಗಳು ಮತ್ತು ಅದರ ಸಂಯೋಜನೆ ಇದೆ. ಸೊ ಬೇರೆ ಬೇರೆ ರೀತಿ ಯಾವುದಾದ್ರೂ. ಸೊ ಈ ರೀತಿ ಎಲ್ಲ ಇದು ಪ್ರಕೃತಿ ಅದರ ಬೆಳೆಯೋದು, ಲೋಕಗಳು ಎಲ್ಲರ ಸೃಷ್ಟಿಯಾಗೋದು, ನಕ್ಷತ್ರಗಳು, ಗ್ರಹಗಳು ಎಲ್ಲ ಸೃಷ್ಟಿಯಾಗೋದು, ಮತ್ತೆ ಇನ್ನ ಬೆಳವಣಿಗೆ, ಇದರ ಸಂಯೋಜನೆಯಿಂದ ಜೀವಿಗಳು ಬರುವಂಥದ್ದು. ಒನ್ ಸೆಲ್ ಅಮೀಬಾ. ಸೊ ಈ ತರ ಒಂದರಿಂದ ಹಾಗೆ ವಿಕಾಸಗೊಳ್ತಾ ಆ ಜೀವಿಗಳು, ಪಕ್ಷಿಗಳು, ಪ್ರಾಣಿಗಳು, ಮರಗಳು, ಗಿಡಗಳು ಎಲ್ಲ ಚಿಕ್ಕದಿಂದ
ಸೊ ಈ ರೀತಿ ಏನೇನೋ ಆಕಸ್ಮಿಕ ಚಾನ್ಸ್ ನಿಮಗೆ ಪ್ರಕೃತಿಯ ಇದರಿಂದ ಆಗುತ್ತೆ ಅಂತ ಅವರು ಪ್ರಕೃತಿಯ ನೋಡೋದು ಆ ವಸ್ತುಗಳಿಂದ ಆಗುತ್ತೆ ಅಂತ ಅವರ ಸೊ ಹೀಗೆ ಆಗುತ್ತೆ ಪ್ರಕೃತಿಯ ಒಂದು ಇದರಿಂದ. ಯಾರು ಒಬ್ಬ ಪುರುಷ, ಒಬ್ಬ ವ್ಯಕ್ತಿ ಇಲ್ಲ. ಸೊ ಪುರುಷ ಅಂದ್ರು ಅವರು ಪ್ರಕೃತಿಯೇ ಪುರುಷನನ್ನು ಸೃಷ್ಟಿ ಮಾಡುತ್ತೆ ಅಂತ ಅವರ ಚಿಂತನೆ. ಪುರುಷ ಅಂದ್ರೆ ವ್ಯಕ್ತಿ. ಸೊ ಈ ಪ್ರಕೃತಿಯ ಸಂಯೋಜನದಲ್ಲೇ ಯಾರೋ ಜೀವಿಗಳು ಉತ್ಪತ್ತಿ ಆದ್ರು, ಮತ್ತೆ ಅದೇ ಪುರುಷ ಅಂದ್ರೆ ಆ ಪುರುಷನು ಮತ್ತೆ ಪ್ರಕೃತಿಯ ಸಂಯೋಜನೆ ಇನ್ನ ಬಹಳ ಪುರುಷರು ಬಹಳ ಪ್ರಕೃತಿಯ ಬೆಳವಣಿಗೆ ಆಗುತ್ತೆ. ಹೀಗೆಲ್ಲ ಅವರ ಚಿಂತನೆ ಇಲ್ಲ. ಶಾಸ್ತ್ರದ ಚಿಂತನೆ ಹೀಗಿಲ್ಲ, ಶಾಸ್ತ್ರದ ಚಿಂತನೆ ಬೇರೆ. ಸೊ ಹಾಗೆ ಶಾಸ್ತ್ರದ ಚಿಂತನೆಯಲ್ಲಿ ಪುರುಷ, ಪ್ರಕೃತಿ ಅನ್ನೋದು ಪುರುಷನ ಶಕ್ತಿ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳೋದು, ಈ ಭೌತಿಕ ಜಗತ್ತು, ಈ ಪಂಚಭೂತದಿಂದ ಕೂಡಿದ ಜಗತ್ತು ನನ್ನ ಒಂದು ಶಕ್ತಿ. ಭೂಮಿ, ನೀರು, ಗಾಳಿ, ಆಕಾಶ ಇದೆಲ್ಲ ಸೇರಿದಂತೆ ಇರುವ ಇದು ನನ್ನ ಪ್ರತ್ಯೇಕ ಭೌತಿಕ ಶಕ್ತಿ. ಇದಕ್ಕೆ ಮೇಲ್ಮಟ್ಟವಾದ ಜೀವಶಕ್ತಿ, ಜೀವಿಗಳು, ಆತ್ಮ, ಚೇತನಾತ್ಮರು ನನ್ನ ಇನ್ನೊಂದು ಶಕ್ತಿ. ಈ ಎರಡು ಶಕ್ತಿಗಳು ಕೂಡಿ ಈ ಭೌತಿಕ ಜಗತ್ತು ನಡೀತಾ ಇದೆ. ಎರಡು ಬೇರೆ ಬೇರೆ ಶಕ್ತಿಗಳು. ಒಂದು ಜಡಶಕ್ತಿ, ಭೌತಿಕ ಪದಾರ್ಥಗಳಿಂದ ಕೂಡಿದ ಜಡ ವಸ್ತುಗಳು, ಭೂಮಿ, ನೀರು, ಗಾಳಿ, ಪಂಚಭೂತದಿಂದ ಕೂಡಿದ್ದು. ಇನ್ನೊಂದು ಇದನ್ನು ಜೀವ ಕೂಡಿಸುವ, ಇಲ್ಲಾಂದ್ರೆ ಇದನ್ನು ಚಲಿಸುವ ಒಂದು ಶಕ್ತಿ, ಒಂದು ಚೇತನಾತ್ಮಕ ಶಕ್ತಿ, ಜೀವಿಗಳು, ಜೀವ ಪ್ರಕೃತಿ ಮತ್ತೆ ಭೌತಿಕ ಪ್ರಕೃತಿ, ಮೆಟೀರಿಯಲ್ ಎನರ್ಜಿ ಮತ್ತೆ ಸ್ಪಿರಿಚುವಲ್ ಎನರ್ಜಿ. ಸೊ ಎರಡೂ ಸೇರಿ, ಇದು ಒಂದು ಕೆಳಮಟ್ಟದ ಶಕ್ತಿ, ಇನ್ನೊಂದು ಮೇಲ್ಮಟ್ಟದ ಶಕ್ತಿ, ಎರಡೂ ಸೇರಿ ಭೌತಿಕ ಜಗತ್ತು ಇದು ಕಾರ್ಯನಿರ್ವಹಣೆ ಆಗ್ತಾ ಇದೆ ಅಂತ ಭಗವಂತನು ಗೀತೆಯಲ್ಲಿ ಹೇಳೋದು. ಇವೆರಡು ಕೂಡ ನನ್ನ ಶಕ್ತಿಗಳೇ. ಹೇಗೆ ಒಂದು ಸೂರ್ಯನಿಗೆ ಎಷ್ಟೋ ಶಕ್ತಿಗಳು, ಒಂದು ಬಿಸಿಲು ಒಂದು ಶಕ್ತಿ, ಒಂದು ಬಿಸಿ ಕೊಡೋದು ಒಂದು ಶಕ್ತಿ, ಒಂದು ಬೆಳಕು ಕೊಡೋದು ಒಂದು ಶಕ್ತಿ. ಸೊ ಹಾಗೆ ಭಗವಂತನಿಂದ ಹಲವು ಶಕ್ತಿಗಳು, ಅದರ ಭೌತಿಕ ಶಕ್ತಿ, ಈ ಆಧ್ಯಾತ್ಮಿಕ ಜೀವಿಗಳು ಬರೋದು ಶಕ್ತಿ. ಸೊ ಹೀಗೆ ನಮಗೆ ಅಧಿಕೃತ ಗ್ರಂಥಗಳಿಂದ ತಿಳಿಯುವಂಥದ್ದು. ಸೊ ಮತ್ತೆ ಶ್ರೀಲ ಪ್ರಭುಪಾದರು ಯಾವಾಗಲೂ ನಮಗೆ ತಿಳಿಸೋದು, ಜೀವದಿಂದ ಜೀವ ಅನ್ನೋದು ಯಾವತ್ತು ಒಂದು ನಿರ್ಜೀವ ವಸ್ತುವಿಂದ ಬರೋದಿಲ್ಲ. ಆಧುನಿಕ ಮನುಷ್ಯರು, ವಿಜ್ಞಾನಿಗಳು, ಇವರ ಚಿಂತನೆ ಜೀವದಿಂದ ಜೀವ ಬಂತು. ಇಲ್ಲ, ನಿರ್ಜೀವದಿಂದ ಜೀವ ಬರೋದಿಲ್ಲ, ಜೀವದಿಂದ ನಿರ್ಜೀವ ವಸ್ತು ತಯಾರಾಗತ್ತೆ. ಇವಾಗ ನಾನು ಜೀವಂತವಾಗಿರೋದ್ರಿಂದ ನನ್ನ ದೇಹದಿಂದ ಬೆವರು ಬರುತ್ತೆ, ನನ್ನ ದೇಹದಿಂದ ಇನ್ನ ಚಟುವಟಿಕೆಗಳಾಗತ್ತೆ. ಬೆವರು ಕೂಡ ಒಂದು ನಿರ್ಜೀವ ವಸ್ತು. ಇಲ್ಲ, ನನ್ನಿಂದ ಇದು ಮಲಮೂತ್ರ ವಿಸರ್ಜನೆ ಆಗುತ್ತೆ, ಅದು ನಿರ್ಜೀವ ವಸ್ತು. ಇಲ್ಲಾಂದ್ರೆ ಯಾರಾದರೂ ತಂದೆ ತಾಯಿಯರು, ಅವರ ಮನೆಯಿಂದ ಮಕ್ಕಳು ಹುಟ್ಟುತ್ತಾರೆ. ಯಾಕೆ ಜೀವಂತ ವ್ಯಕ್ತಿಯಿಂದ ಮತ್ತೆ ಇನ್ನೊಂದು ಜೀವಂತ ವ್ಯಕ್ತಿ ಬರಕ್ ಸಾಧ್ಯ, ಮತ್ತೆ ಅವರ ದೇಹ ಕೂಡ ಪಡಲಿಕ್ಕೆ ಸಾಧ್ಯ. ಸೊ ಜೀವಂತ ವಸ್ತುವಿಂದ ನಿರ್ಜೀವ ಪದಾರ್ಥ ಬರುತ್ತೆ, ವಸ್ತುಗಳು ಬರುತ್ತೆ. ಇಲ್ಲ ಅಂದ್ರೆ ಒಂದು ಮರ ಅಲ್ಲಿ ಜೀವಂತವಾದ ಮರ ಆದ್ರಿಂದ ಅದರಲ್ಲಿ ಒಂದು ಮಾವಿನ ಮರ ಆಗ್ಬೋದು, ಇಲ್ಲ ಅಂದ್ರೆ ಒಂದು ನಿಂಬೆ ಮರ ಆಗ್ಬೋದು, ಆ ಒಂದು ತರಕಾರಿ, ಆ ರೀತಿಯ ಹಣ್ಣು ಬರುತ್ತೆ. ಅದೊಂದು ರಸಾಯನ ಪದಾರ್ಥ. ಅದು ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಜೀವಂತ ಆತ್ಮ ಆ ಒಂದು ಮರದಲ್ಲಿ ಇದ್ದಾರೆ. ಆ ಮರದಲ್ಲಿ ಇರೋದ್ರಿಂದ ಅದು ಬರುತ್ತೆ. ಆ ಮರದಲ್ಲಿ ಆತ್ಮ ಬಿಟ್ಟೋದ್ರೆ ಮತ್ತೆ ಆ ಮರನ ನಾವು ಏನ್ ಮಾಡಿದ್ರು, ಅದಕ್ಕೆ ಎಷ್ಟು ನೀರ್ ಹಾಕಿದ್ರು, ಅದಕ್ಕೆ ಎಷ್ಟು ಗೊಬ್ಬರ ಹಾಕಿದ್ರು, ಅದಕ್ಕೆ ಎಷ್ಟು ದೂರ ನಾವು ಏನಾದ್ರು ಮಾಡ್ಬೋದು. ತರದ ಇವತ್ತು ಹೇಳ್ಬೋದು, ಇವತ್ತು ನಾವೇನೋ ಕಂಡುಹಿಡಿದು ಬಿಟ್ಟಿದ್ದೇವೆ, ಬೇಗ ಚೆನ್ನಾಗಿ ಬೆಳೆಯುತ್ತೆ, ಅದು ಈ ರೀತಿ ದೊಡ್ಡದಾಗಿ ಹಣ್ಣು ಕೊಡುತ್ತೆ, ಈ ತರ ಕೊಡುತ್ತೆ ಹಣ್ಣು, ಈ ತರ ಗೊಬ್ಬರ ಇದೆ, ಆ ತರ ಗೊಬ್ಬರ ಇದೆ, ಏನೇನೋ ಮಾಡ್ಬೋದು. ಆದ್ರೆ ಆ ಸತ್ತ ಮರಕ್ಕೆ, ಸತ್ತ ಗಿಡಕ್ಕೆ ಏನ್ ಹಾಕಿದ್ರೆ ಏನು ನಾವು ಅದರಿಂದ ಬರುತ್ತಾ ಏನಾದ್ರು ಮತ್ತೆ? ಸೊ ಅದು ಜೀವಂತವಾಗಿದ್ದಾಗ ಬರುತ್ತೆ. ಸೊ ಹಾಗೆ ಜೀವದಿಂದ ಈ ರಾಸಾಯನ ಪದಾರ್ಥ ನಿರ್ಜೀವ ವಸ್ತುವಿಂದ ಜೀವ ಬರೋದಿಲ್ಲ. ಅದು ನಾವೆಲ್ಲೂ ನೋಡೋದಿಲ್ಲ, ಅದು ಆ ರೀತಿ ಸಾಧ್ಯತೆ ಇಲ್ಲ. ಸೊ ಅದೇ ರೀತಿ ಮಂಡಿಸಿರುವ ತತ್ವಗಳನ್ನು ನಾವು ಸ್ವೀಕರಿಸಿ ಅದರಿಂದ ವಂಚಿತರಾಗಿ ನಾವು ಪ್ರಕೃತಿಯ ಇದರಿಂದ ಎಲ್ಲವೂ ಆಗುತ್ತೆ. ಇಲ್ಲ, ಪ್ರಕೃತಿ ಕಾರಣ ಅಲ್ಲ, ಪ್ರಕೃತಿ ಹಿಂದೆ ಪುರುಷ ಭಗವಂತನಿದ್ದಾನೆ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸ ಚರಾಚರ.
ಹೇತುನಾನೇವ ಕೌಂತೆಯ ಜಗದ್ವಿ ಪರಿವರ್ತತೆ. ಸೊ ಕೃಷ್ಣನ್ ಹೇಳೋದು, ಈ ಭೌತಿಕ ಜಗತ್ತು ದೊಡ್ಡ ಪ್ರಕೃತಿ, ಇದು ಇದು ಮಯಾ ಅಧ್ಯಕ್ಷೇನ, ಇದು ನನ್ನ ಕಾರ್ಯನಿರ್ವಹಣೆಯಿಂದ, ನನ್ನ ಆದೇಶದಿಂದ ಇದು ಕೆಲಸ ಮಾಡ್ತಾ ಇದೆ. ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸ ಚರಾಚರ. ಮತ್ತೆ ಚರ ಅಚರ ಎರಡು ವಸ್ತುಗಳು ಇದು ಇದರಲ್ಲಿದೆ, ಇದರಿಂದ ಬರ್ತಾ ಇದೆ. ಸೊ ಅದು ಕಾರಣ ನಾನು. ಸೊ ಎಲ್ಲ ಭೌತಿಕ ಜಗತ್ತು, ಎಲ್ಲ ಚಲ ವಸ್ತುಗಳು ಅಚಲ ವಸ್ತುಗಳು, ಬಹಳ ಬದಲಾವಣೆಗಳು ಎಲ್ಲವೂ ಆಗ್ತಾ ಇದೆ, ಕೃಷ್ಣನು ಪರಮಪುರುಷನ ಕಾರ್ಯನಿರ್ವಹಣೆಯಿಂದ ಆಗ್ತಾ ಇದೆ. ಸೊ ಹಾಗೆ ಇದು ವೇದಶಾಸ್ತ್ರದಲ್ಲಿ ಸ್ಪಷ್ಟವಾಗಿದೆ. ಇದು ಒಬ್ಬ ಭಗವಂತನು ಯಜ್ಞಪತಿ ವ್ಯಕ್ತಿ, ಆಮೇಲೆ ಆ ವ್ಯಕ್ತಿ ಕೃಷ್ಣ ವಿಷ್ಣು ಅಂತ ಕೂಡ ಸ್ಪಷ್ಟವಾಗಿದೆ. ಸೊ ಅದು ಶ್ರೀಲ ಪ್ರಭುಪಾದರಲ್ಲಿ ಒತ್ತಿ ಹೇಳ್ತಾ ಇರೋದಿಲ್ಲ. ಅದೇನೋ ಒಂದು ಏನೋ ನಿಗೂಢ ಶಕ್ತಿ, ಅದೊಂದು ಏನೋ ಅರ್ಥ ಮಾಡ್ಕೊಳ್ಳೋ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ, ಅಚಿಂತ್ಯ. ಆದರೂ ಕೂಡ ಅದು ಒಂದು ಬುದ್ಧಿಯನ್ನು ಹೊಂದಿರುವ ವ್ಯಕ್ತಿ ಅಂತ ನಾವು ತಿಳ್ಕೊಳ್ಬೇಕು. ಆ ಬುದ್ಧಿ ಇರೋ ವ್ಯಕ್ತಿ ಭಗವಂತನು ಕೃಷ್ಣ ವಿಷ್ಣು ಯಜ್ಞಪತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಇನ್ನೊಂದಿಲ್ಲಿ ಹೇಳ್ತಾ ಇರೋದು, ಬೇರೆ ರೀತಿಯ ನಾಸ್ತಿಕರು ಕೂಡ ಇದ್ದಾರೆ, ಧರ್ಮದ ಹೆಸರಿನಲ್ಲಿ ನಾಸ್ತಿಕರಿದ್ದಾರೆ. ಸೊ ಧರ್ಮ ಅಂತ ಪಾಲನೆ, ಅವ್ರ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ, ಅವರು ಒಂದು ಧರ್ಮ ಅಂತ. ಆದರೆ ಅದು ನಾಸ್ತಿಕ ಧರ್ಮಗಳು, ಅದು ವೈದಿಕ ಪ್ರಮಾಣದ ಪ್ರಕಾರವಿಲ್ಲದೆ ಅದು ಭಗವಂತನು ಸ್ವೀಕರಿಸೋದಿಲ್ಲ. ಅದು ಒಂದು ರೀತಿಯ ಅಧರ್ಮದ ಇದೆ ಅಂತ ಶ್ರೀಲ ಪ್ರಭುಪಾದ ಅದು ಕೂಡ ಗುರುತಿಸಿರ್ತಾರೆ. ಒಂದು ಹೆಚ್ಚಿನ ಒಂದು ನಾಸ್ತಿಕತೆ ಅಂದ್ರೆ ಆಲ್ಮೋಸ್ಟ್ ವಿಜ್ಞಾನದ ರೀತಿ, ಆಲ್ಮೋಸ್ಟ್ ನಾಸ್ತಿಕತೆಯ ರೀತಿಯಲ್ಲೇ ಬೌದ್ಧವಾದ. ಯಾಕಂದ್ರೆ ಬುದ್ಧ ಬರೋ ಸಮಯದಲ್ಲಿ ಆ ಜನರು ಅಷ್ಟು ಒಂದು ಪಾಪದ ಜೀವನದಲ್ಲಿದ್ರು, ಅವರ ತಕ್ಷಣದ ಕಾರ್ಯ ಹೇಗೋ ಅವರನ್ನು ಆ ಪಾಪದ ಇದ್ರ ಹೊರೆಯಿಂದ ಸ್ವಲ್ಪ ಹೊರಗೆ ತೆಗಿಬೇಕು, ಅಷ್ಟು ಭೌತಿಕತೆಯಲ್ಲಿದ್ರು ಬುದ್ಧ ಬರೋ ಸಮಯ. ಹಾಗಾಗಿ ಅವ್ರಿಗೆ ಸಂಪೂರ್ಣ ಧರ್ಮದ ವಿಷಯ, ಆ ನಿಯಮಗಳು, ಅದನ್ನ ಅವ್ರಿಗೆ ಹೇಳಿ ಅವ್ರಿಗೆ ಇದು ಮಾಡೋ ಇದು ಧರ್ಮ, ಬುದ್ಧ ಆ ಕಾರ್ಯವನ್ನು ತಗೊಳ್ಳಿಲ್ಲ. ಸೊ ಅವ್ರು ಭಗವಾನ್ ಅವತಾರವೇ ಭಗವಾನ್ ಬುದ್ಧ. ಆದರೆ ಅವರು ಹೇಳೋದವರು ಆ ಸಮಯಕ್ಕೆ ಆ ಭೌತಿಕತೆಯಲ್ಲಿ ಅಷ್ಟು ಮಗ್ನರಾಗಿದ್ದ ವ್ಯಕ್ತಿಗಳೇ ಸ್ವಲ್ಪ ಭೌತಿಕತೆಯಿಂದ ಮೇಲೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟವರು. ಅವರಿಗೆ ಸರಳವಾದ ಒಂದು ಅಹಿಂಸಾ ತತ್ವಗಳನ್ನು ಹೇಳಿದ್ರು. ಬೇರೆಯವರಿಗೆ ನೋವು ಕೊಡಬೇಡಿ, ಬೇರೆ ಪ್ರಾಣಿಗಳಿಗೆ ಬೇರೆ ಜೀವಿಗಳಿಗೆ ನೋವು ಕೊಡಬೇಡಿ. ಸೊ ಆ ರೀತಿ ಅವರು ಸರಳ ತತ್ವಗಳು ಸಾಧನ ಮೂಡಿಸಿದ್ರು. ಮತ್ತೆ ಅದನ್ನ ಮೂಡಿಸಿ ಅವರು ವೈದಿಕ ಇದನ್ನು ಅವರು ಟೀಕೆ ಮಾಡಿದ್ರು. ಯಾಕೆ ಟೀಕೆ ಮಾಡಿದ್ರೆ, ವೈದಿಕ ಕೆಲವು ಇದೆ ಯಜ್ಞಗಳಿದೆ, ಅಲ್ಲಿ ಪಶು ಬಲಿ ಇದೆ, ಮತ್ತೆ ಅದನ್ನು ಜನರು ದುರುಪಯೋಗ ಮಾಡಿಕೊಳ್ತಾರೆ. ಸೊ ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಅವರು ಇದು ಮಾಡಬೇಡಿ ಅಂತ ಹೇಳಿದ್ರೆ, ಇಲ್ಲ ವೇದಗಳು ಹೇಳ್ತಾ ಇದೆ, ವೇದ ಪ್ರಮಾಣ ಹೇಳ್ತಾ ಇದೆ, ಜನರು ಹೇಳ್ತಾರೆ. ಹಾಗಾಗಿ ಅವರು ವೇದದ ಪ್ರಮಾಣವನ್ನೇ ಅವರು ಟೀಕೆ ಮಾಡಿದ್ರು. ನಾನು ವೇದ ಪ್ರಮಾಣವನ್ನೇ ಒಪ್ಪೋದಿಲ್ಲ. ಸೊ ನಾನು ಸರಳವಾದ ಒಂದು ನೀತಿ ನಿಯಮಗಳು. ಸೊ ಯಾರಾದ್ರೂ ನಮಗೆ ಬಂದು ಒಂದು ಸೂಜಿಯಲ್ಲಿ ಇದು ಮಾಡಿದ್ರೆ ನೋವಾಗುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಇನ್ನೊಂದು ಜೀವಿಗೆ ಇದು ಮಾಡಿದ್ರೆ ನೋವಾಗುತ್ತೆ. ಯಾರಾದ್ರೂ ನಿಮ್ಮನ್ನು ಬಂದು ಬೈದ್ರೆ ನಿಮ್ಗೆ ನೋವಾಗುತ್ತೆ. ಅದೇ ರೀತಿ ನೀವು ಇನ್ನೊಬ್ರಿಗೆ ಬೈದ್ರೆ ಇನ್ನೊಬ್ರಿಗೂ ನೋವಾಗುತ್ತೆ. ಸೊ ಈ ರೀತಿ ಅವರು ಸರಳ ಒಂದು ನೀತಿ ನಿಯಮಗಳು ಹೇಳ್ತಾ, ಮೊರಾಲಿಟಿ ಹೇಳ್ತಾ ಅವರ ಧರ್ಮವನ್ನು ಅಲ್ಲಿಗೆ ಸೀಮಿತ. ಹಾಗೆ ಅವರು ಎಲ್ಲವನ್ನು ಕೂಡ ಶೂನ್ಯವಾದ ಅಂತ ಅವರು ಪ್ರಸ್ತಾಪಿಸಿದ್ದು. ಮತ್ತೆ ವೇದದ ಜ್ಞಾನವನ್ನು ಟೀಕಿಸಿದರು. ವೇದಗಳು ಅಗತ್ಯ ಇಲ್ಲ, ಇದರ ಅಗತ್ಯ ಇಲ್ಲ. ವೇದ ಪ್ರಮಾಣವನ್ನು ಅವರು ನಿರಾಕರಿಸಿದರು. ಸೊ ಅದಕ್ಕೆ ಹೇಳ್ತಾರೆ, ವೇದದ ಅನುಯಾಯಿಗಳು ಬುದ್ಧನು ಯಾಕೆಂದ್ರೆ ಅವರು ಟೀಕೆ ಮಾಡಿದ್ರಿಂದ ಆ ತತ್ವವನ್ನು ನಿರಾಕರಿಸ್ತಾರೆ. ವೇದ ನ ಮಾನೀಯ ಬೌದ್ಧ ಹೈಲ ನಾಸ್ತಿಕ್. ಸೊ ಇದು ಮಾತು ಕೇಳೋದು ನಾವು, ಯಾರು ವೇದ ನ ಮಾನೀಯ, ವೇದವನ್ನು ಒಪ್ಪೋದಿಲ್ಲ, ಅವರು ಆ ಬೌದ್ಧರು ಅವ್ರು ಒಪ್ಪೋದಿಲ್ಲ ವೇದಗಳನ್ನ, ಅವರು ನಾಸ್ತಿಕರು ಅಂತ ಅವರು. ವೇದನ ಮಾನ್ಯ ಬೌದ್ಧ ಹೈಲ ನಾಸ್ತಿಕ. ಸೊ ಅವ್ರನ್ನ ನಾಸ್ತಿಕರು, ಅವ್ರ ದೇವರ ಅಸ್ತಿತ್ವವನ್ನು, ದೇವರು ಕೊಟ್ಟಿರುವ ಕಟ್ಟುನಿಟ್ಟಾದ ನಿಯಮಗಳನ್ನು ಅವರು ಒಪ್ಪೋದಿಲ್ಲ. ಆ ವೇದದ ಧರ್ಮಗಳನ್ನು ಓದ್ಕೋಬಹುದು ನಾಸ್ತಿಕರು. ಆದರೆ ಅದೇ ರೀತಿ ಇನ್ನೊಬ್ಬ ನಾಸ್ತಿಕರು ಕೂಡ ಇದ್ದಾರೆ ಅಂತ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಹೇಳೋದು. ವೇದನ ಮಾನೀಯ ಬೌದ್ಧ ಹೈಲ ನಾಸ್ತಿಕ್. ವೇದಜ್ಞಾನ ಅದೇನದು ಬಹಳ ಚೆನ್ನಾಗಿದೆ ಪದ, ಬೌದ್ಧ ಸೆ ಅಧಿಕ್ ಅಂತ ಬರುತ್ತೆ. ವೇದಾಶ್ರಯ ಬೌದ್ಧವಾದ ವೇದನ ಮಾನೀಯ.
ಎಲ್ಲಿ ಬರುತ್ತಿದ್ದು? ಗೂಗಲ್ ಕ್ರೋಮ್. ಓಕೆ. ಸೊ ಇನ್ನೊಂದು ರೀತಿಯ ನಾಸ್ತಿಕತೆ ಅಂದ್ರೆ ಅವರು ವೇದಗಳನ್ನು ಸ್ವೀಕರಿಸಿದ್ರು ಕೂಡ, ಆದರೆ ಅವರು ಕೂಡ ನಾಸ್ತಿಕರೇ ಅಂತ ಹೇಳ್ತಾರೆ. ಇದು ಓಕೆ, ವೇದ ಬೇಸ್ ನೋಡೋಣ. ಯಾಕೆ ಹಿಂದಿ ಬರುತ್ತೆ? ಎಲ್ಲಿದೆ ಇದು? ಯಾರು ಕಾಣುತ್ತಾ ಇಲ್ಲಿ? ವೇದಾಶ್ರಯ ನಾಸ್ತಿಕವಾದ್ ವೇದನ ಮಾನಿಯ ಬೌದ್ಧ ಹೈ तो नास्तिक, वेदाश्रय नास्तिकवाद बौद्धಕ್ಕೆ अधिक. ಇಷ್ಟೇ ಸಾಕು ನಾವು. ಓಕೆ. ಸೊ ಹೇಳ್ತಾರೆ ವೇದಾಶ್ರಯ. ಸೊ ವೇದಗಳ ಆಶ್ರಯಿಸಿದ್ರು ಕೂಡ ಅದು ಭಗವಂತನ ಸಾಕಾರ ರೂಪವನ್ನು ಸ್ವೀಕರಿಸದೆ ಭಗವಾನ್ ವಿಷ್ಣುವನ್ನು ಅವಹೇಳನ ಮಾಡೋದು, ಅದು ಕೂಡ ನಾಸ್ತಿಕವಾದವೇ. ಅದು ಇನ್ನ ಹೇಳೋದು, ಅದು ಬೌದ್ಧಕ್ಕಿಂತ ಅಧಿಕ್. ಬೌದ್ಧವಾದ ಅದು ಒಂದು ರೀತಿ ಅಪಾಯಕಾರಿ. ಯಾಕಂದ್ರೆ ನಮ್ಮ ಮಾನವ ಜನ್ಮದ ಪರಿಪೂರ್ಣತೆ ನಾವು ಭಗವಂತನನ್ನು ಅರ್ಥ ಮಾಡ್ಕೊಂಡು ಭಗವಂತನನ್ನು ಆಶ್ರಯಿಸುವುದು. ಆದ್ರೆ ಈ ಬೌದ್ಧವಾದ ಯಾವ ರೀತಿಯ ವಾಕ್ಚಾತುರ್ಯ, ಮಾತುಗಳ ಇದಿರುತ್ತೆ ಅಂದ್ರೆ ಅದ್ರಲ್ಲಿ ಕೇಳ್ತಾ ನಾಸ್ತಿಕರ ನೀವು ಇದು ಕೇಳಿ, ಅವ್ರ ಜೊತೆ ಚರ್ಚೆ ಮಾಡ್ತಾ ಇರಿ, ಏನೇನೋ ಹೇಳ್ತಾರೆ. ತಲೆ ಕಾಲಿಗೆ ಮಾಡ್ತಾರೆ, ಕಾಲು ತಲೆಗೆ ಮಾಡ್ತಾರೆ, ಈ ರೀತಿಯ ವಾದಗಳು ಹೇಳಿ ಅವ್ರು ನಮಗೆ ಒಂದು ರೀತಿ ಸ್ವಲ್ಪ ಸಮಯದಲ್ಲಿ ನಿಮಗೆ ಹೌದಲ್ಲ, ನಿಜವಾಗ್ಲೂ ಭಗವಂತನಿದ್ದಾನ, ನಿಜವಾಗ್ಲೂ ಕೃಷ್ಣ ಇದ್ದಾರಾ, ನಾನು ಇದನ್ನು ಸುಮ್ಮನೆ ನಂಬ್ತಾ ಇದ್ದೇನಾ, ಆತರ ಅನ್ನಿಸ್ಬೋದು. ನಾಸ್ತಿಕರ ಜೊತೆ ನಾವು ಒಂದ್ಸಲ ವಾದ ಮಾಡಿದ್ರೆ ಅವರು ಹೇಳೋ ಒಂದು ವಾದಗಳು ಅದನ್ನ ಕೇಳ್ತಾ ಇದ್ರೆ ಸೊ ಆ ರೀತಿ ಒಂದಾಗುತ್ತೆ. ಸೊ ಬೌದ್ಧವಾದಿಗಳು ಹಾಗೆ ಧರ್ಮದ ಇದರಲ್ಲಿ ಇದ್ದಾರೆ, ಆದ್ರೆ ಅವರು ಭಗವಂತನ ಸಾಕಾರವನ್ನು ಸ್ವೀಕರಿಸದೆ ನಿರಾಕಾರ ಅಲ್ಲ, ಶೂನ್ಯವಾದ ನಾಸ್ತಿಕತೆ. ಸೊ ಅದೇ ರೀತಿಯ ವೇದ ಅನುಯಾಯಿಗಳು, ಇಲ್ಲಿ ಮಾಯಾವಾದಿಗಳು ಅಂತ ಹೇಳ್ತಾರೆ, ಅದ್ವೈತವಾದಿಗಳು ಒಂದು ರೀತಿ ಹೇಳೋದು. ಸೊ ಅವರು ಕೂಡ ಅದೇ ರೀತಿಯಲ್ಲಿ ಒಂದು ನಾಸ್ತಿಕತೆಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಸೊ ನಮಗೆ ಅನ್ಸುತ್ತೆ, ಅವ್ರು ಭಜನೆ ಮಾಡ್ತಾ ಇದ್ದಾರೆ, ಹೋಗೋಣ ಭಜನೆ ಅವ್ರ ಜೊತೆ ಕುತ್ಕೊಂಡು ಕೇಳೋಣ ನಮಗೆ. ಆದ್ರೆ ಭಜನೆ ಅವ್ರಿಗೆ ಹೇಳೋದು ಕೊನೆಗೆ ಅವ್ರಿಗೆ ಅವರ ಚಿಂತನೆ ಅಂದ್ರೆ, ಈಗೇನೋ ನೀವು ಸಾಧನೆ ಮಾಡ್ಲಿಕ್ಕೆ ಮನಸ್ಸು ಒಂದು ಇದು ಮಾಡ್ಲಿಕ್ಕೆ, ನಿಗ್ರಹಿಸ್ಲಿಕ್ಕೆ, ಮನಸ್ಸನ್ನು ಕೇಂದ್ರೀಕೃತ ಮಾಡೋದಕ್ಕೆ ಹಾಗೆ ನೀವು ಇದು ಭಜನೆ ಮಾಡ್ತೀರಾ, ಈ ನಾಮವನ್ನು ಹೇಳ್ತೀರಾ. ಆದ್ರೆ ಅಂತಿಮವಾಗಿ ಇದೆಲ್ಲವೂ ಕೂಡ ಮಾಯೆ. ಇದೆಲ್ಲವೂ ಕೂಡ ಇದರ ನಿಜವಾದ ಇದಲ್ಲ, ಇದು ಇಲ್ಲ. ಇದು ನಿಮ್ಗೆ ಸಹಾಯ ಮಾಡುತ್ತೆ ಈಗಷ್ಟೇ. ಇದು ಅವರ ಒಂದು ತತ್ವದಲ್ಲಿ ಹೇಗಂದ್ರೆ, ಮೇಲೆ ಹೋಗ್ಲಿಕ್ಕೆ ನಾವು 2ನೇ ಅಂತಸ್ತು 3ನೇ ಅಂತಸ್ತಿಗೆ ಹೋಗಕ್ಕೆ ಒಂದು ಏಣಿಯನ್ನು ಇಟ್ಕೊಳ್ತೇವೆ. ಏಣಿಯನ್ನು ಇಟ್ಕೊಂಡು ನಾವು ಹತ್ತುತ್ತೇವೆ. ಮತ್ತೆ ಅಲ್ಲಿ 2ನೇ ಅಂತಸ್ತಿಗೆ ಹೋದ್ಮೇಲೆ ಈ ಏಣಿ ಅಗತ್ಯ ಏನು? ಏಣಿಯನ್ನ ತೆಗೆದು ಬಿಡ್ತೇವೆ. ಆ ರೀತಿ ನಮ್ಮ ಎಲ್ಲ ಸಾಧನ ಕ್ರಿಯೆಗಳು ಎಲ್ಲ ಎಲ್ಲ ನೀವು ದೇವರು ಅಂತ ನೀವೇ ಅಲ್ಲಿ ನಿಮ್ಮ ಸಾಕ್ಷಾತ್ಕಾರ ಆದ್ಮೇಲೆ ನಿಮಗೆ ಇದೆಲ್ಲವೂ ಕೂಡ ಯಾವ ಸಾಧನೆ ಅಗತ್ಯ ಇಲ್ಲ. ಸೊ ಈ ರೀತಿ ಆ ರೀತಿ ಅವರ ಒಂದು ವೇದಗಳ ಇದು ಮಾದರಿಯನ್ನು, ವೇದಗಳ ತತ್ವಗಳನ್ನು, ಅದರ ಒಂದು ಪ್ರಕ್ರಿಯೆಗಳನ್ನು ಅನುಸರಣ ಮಾಡೋದರ ಇರುತ್ತೆ. ಕೊನೆಗೆ ಇದೆಲ್ಲವೂ ಕೂಡ ಅಗತ್ಯ ಇಲ್ಲ, ಇದೆಲ್ಲವೂ ಇಲ್ಲ. ನಾವು ಭಗವಂತನ ಭಕ್ತಿ ಸೇವೆ ಮಾಡೋದು ಈಗಲೂ ಮಾಡ್ತಾ ಇದ್ದೇವೆ, ನಾವು ಮುಕ್ತ ಪುರುಷರಾದ್ಮೇಲೂ ಕೂಡ ಮಾಡ್ತೇವೆ. ಈಗ ನಾವು ಅಶುದ್ಧ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈಗ ನಾವು ತುಂಬಾ ಏನೊಂದು ಪಕ್ವವಾಗಿ ಮಾಡ್ತಾ ಇಲ್ಲ. ಈಗ ಬಹಳ ನಮ್ಮಲ್ಲಿ ಲೋಪಗಳಿದೆ, ದೋಷಗಳಿದೆ. ಆದ್ರೆ ನಾವು ಪರಿಪೂರ್ಣತೆ ಪಡೆದ್ಮೇಲೆ ಇದನ್ನ ನಾವು ಇನ್ನ ಪರಿಪೂರ್ಣವಾಗಿ, ಸಹಜವಾಗಿ ನಾವು ಆನಂದದಿಂದ ಈಗ ಒಂದು ರೀತಿ ಸಾಧನೆಯಲ್ಲಿ ನಮಗೆ ಯಾವಾಗಲೂ ಸುಖ ಇರುತ್ತೆ ಅಂತಲ್ಲ. ಈಗ ಇದು ನಮಗೆ ಒಳ್ಳೆಯದು. ಆ ರೀತಿಯ ಒಂದು ಇದರಿಂದ ನಾವು ಶಾಸ್ತ್ರದಲ್ಲಿ ಹೇಳಿದೆ, ದೊಡ್ಡ ದೊಡ್ಡ ಆಚಾರ್ಯರು ಹೇಳಿದ್ದಾರೆ, ಇದನ್ನ ಪೂರ್ವ ಅಭ್ಯಾಸ ಮಾಡಿದಷ್ಟು ಭಕ್ತರಿದ್ದಾರೆ. ಸೊ ಅವರ ಅಧಿಕಾರದ ಮೇಲೆ ಮಾಡ್ತಾ ಇದ್ದಾರೆ. ಆದ್ರೆ ಪರಿಪೂರ್ಣತೆ ಆದ್ಮೇಲೆ ಇದು ಸಹಜವಾಗ್ಬಿಡುತ್ತೆ.
ಆಟೋಮ್ಯಾಟಿಕ್ ನ್ಯಾಚುರಲ್ ಇದು ಆಗುತ್ತೆ, ಸಹಜ ಆಗುತ್ತೆ. ಸೊ ಜೀವೇರ ಸ್ವರೂಪ ಹಾಯ್ ನಿತ್ಯ ಕೃಷ್ಣ ದಾಸ್. ನಾವು ಜೀವಿಯ ಪ್ರತಿಯೊಂದು ಜೀವಿಯ ನಿಜ ಸ್ವರೂಪ ಅಂದ್ರೆ ಅವರು ನಿರಂತರವಾಗಿ ಕೃಷ್ಣನ ಸೇವಕರು. ಈಗ ಅದನ್ನು ಮರ್ತಿದ್ದೇವೆ, ಆದರೆ ಮುಕ್ತ ಪುರುಷರಾದ್ಮೇಲೆ ಅದರ ನಮಗೆ ಸಾಕ್ಷಾತ್ಕಾರ ಆಗುತ್ತೆ. ಆದ್ರೆ ಈ ತತ್ವಗಳೇನಾಗುತ್ತೆ, ಈ ಮಾಯವಾದ ತತ್ವ, ಈ ತತ್ವಗಳು ನಮಗೆ ಈಗ ಮಾತ್ರ ಅಭ್ಯಾಸ ಮಾಡಿ ಮತ್ತೆ ಬೇಕಾಗಿಲ್ಲ ಅದೆಲ್ಲ ನಿಮಗೆ. ನೀವು ಒಂದಾಗ್ಬಿಡ್ತೀರಾ, ಐಕ್ಯರಾಗ್ಬಿಡ್ತೀರಾ ಭಗವಂತನೊಟ್ಟಿಗೆ. ಐಕ್ಯರಾಗೋದಂದ್ರೆ ಭಗವಂತನೊಟ್ಟಿಗೆ ಅವನ ಇಚ್ಛೆಗಳು ನಮ್ಮ ಇಚ್ಛೆಗಳು ಒಂದೇ ಆಗತ್ತೆ. ಇವಾಗ ನಾವು ಐಕ್ಯರಾಗ್ತೇವೆ, ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ ಅಂದ್ರೆ ಏನು? ನಾವು ಒಂದೇ ಅಂದ್ರೆ ನಾವು ಒಂದೇ ಆಸಕ್ತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಮರ್ಜ್ ಆಗ್ಬಿಡ್ತಾವ. ನಾವು ಭಾರತೀಯರು ಅಂತ ಹೇಳಿದಕ್ಕೆ ನಾವೆಲ್ಲರೂ ಕೂಡ ಇಷ್ಟು 1 ಬಿಲಿಯನ್, ಎಷ್ಟು 1 ಬಿಲಿಯನ್ 1.4 ಬಿಲಿಯನ್ 1400 ಮಿಲಿಯನ್. ಸೊ ಅಷ್ಟು ಜನ ಎಲ್ಲರೂ ಒಂದೇ ಆಗ್ಬಿಡೋದು, ಮಿಕ್ಸ್ ಆಗ್ಬಿಡ್ತೀವಿ ನಾವೆಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಒಂದೇ ಆಗ್ತೀವಿ. ಒಂದೇ ಅಂದ್ರೆ ಒಂದೇ ಆಸಕ್ತಿ ನಮಗೆ. ಸೊ ಭಗವಂತನಲ್ಲಿ ಐಕ್ಯವಾಗುವಂದ್ರೆ ಭಗವಂತನಿಗೆ ತೃಪ್ತಿಪಡಿಸುವ ಇದನ್ನು ಪ್ರವೃತ್ತಿಯನ್ನು ನಾವು ಪಡೆಯೋದು. ಈಗ ಆ ಪ್ರವೃತ್ತಿ ಇಲ್ಲ ನನಗೆ ನನ್ನ ಇಂದ್ರಿಯಗಳ ಸುಖ ನನಗೆ ಮುಖ್ಯ. ನನಗೆ ಯಾರು ಹೇಗಾದ್ರೂ ಹೋಗ್ಲಿ, ಯಾರು ನನ್ನ ಸ್ನೇಹಿತರು ಹೇಗಾದ್ರೂ ಹೋಗ್ಲಿ, ನನ್ನ ನೆಂಟರು ಬಂಧುಗಳು ಹೇಗಾದ್ರೂ ಹೋಗ್ಲಿ. ಚಿಕ್ಕ ಮಗು ಆಗಿದ್ದಾಗ ನೋಡಿ, ಮಗುಗೆ ಏನೂ ಇರೋದಿಲ್ಲ, ಏನಾದ್ರು ಕೊಡಿ ತಕ್ಷಣ ಟಕ್ ಅಂತ ತಗೊಂಡು ತಿನ್ಬಿಡುತ್ತದೆ. ಯಾಕಂದ್ರೆ ನನ್ನ ಸ್ವಾರ್ಥವೇ ಅದಕ್ಕೆ, ಚಿಕ್ಕ ಮಗು. ಆಮೇಲೆ ಸ್ವಲ್ಪ ಬೆಳೀತಾ ಮಗುಗಾಗುತ್ತೆ, ಇಲ್ಲ ತಂದೆ ತಾಯರು ಕಲಿಸ್ತಾರೆ, ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅವರು ಕೂಡ ಸ್ವಲ್ಪ ಕೊಡೋಣ. ಸೊ ಮಗು ಕೊಟ್ರೆ ಅದು ತಾನು ತಿನ್ನುತ್ತೆ, ಮತ್ತೆ ತನ್ನ ಅಕ್ಕ ಸಹೋದರ ಸಹೋದರರು ಕೊಡಕ್ಕೆ ಶುರು ಮಾಡುತ್ತೆ. ಇನ್ನು ಹಾಗೆ ಬೆಳವಣಿಗೆ ಆಗ್ತಾ ಇಲ್ಲ ಇದು ಮತ್ತೆ ನನ್ನ ಸ್ನೇಹಿತರ ಜೊತೆನೂ ನಾನು ಆನಂದಿಸ್ಬೇಕು, ನಾನು ಒಬ್ಬನೇ ಆನಂದಿಸೋದಲ್ಲ. ಸೊ ಸ್ವಾರ್ಥ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಜಟಿಲವಾಗುತ್ತೆ. ನಾವು ಕೇವಲ ಮೊದಲು ನಾನು ಅಂತಿರೋದು ಸ್ವಲ್ಪ ಬೆಳವಣಿಗೆ ಆಗುತ್ತೆ. ಹಾಗೆ ಅದು ಸ್ವಾರ್ಥ ಬೆಳೀತಾ ಸೊ ನನ್ನ ಕುಟುಂಬ, ನನ್ನ ಜಾತಿ, ನನ್ನ ಧರ್ಮ, ನನ್ನ ರಾಜ್ಯ, ನನ್ನ ದೇಶ, ಕೊನೆಗೆ ನನ್ನ ಮಾನವ ಸಮಾಜ. ಸೊ ಹೀಗೆ ದೊಡ್ಡದಾಗಿ ಬೆಳಿಬೇಕು. ನಿಜವಾಗ್ಲೂ ಅಂತಿಮವಾಗಿ ಬೆಳಿಬೇಕಂದ್ರೆ ಅವಾಗ ಎಲ್ಲವೂ ಕೂಡ ಕೃಷ್ಣನದು, ಎಲ್ಲರೂ ಕೂಡ ಕೃಷ್ಣನ ಕುಟುಂಬಕ್ಕೆ ಸೇರಿದ್ದು. ವಸುದೈವ ಕುಟುಂಬಕಂ, ಕೃಷ್ಣ ವಸುದೇವ, ಅವನ ಕುಟುಂಬಕ್ಕೆ ನಾವು ಸೇರಿದವರು. ಸೊ ಅವನ ತೃಪ್ತಿಗೆ ನಾವು ಕೆಲಸ ಮಾಡಬೇಕು, ಅವನಿಗೆ ತೃಪ್ತಿ ಪಡಿಸ್ಬೇಕು. ಸೊ ಹೀಗೆ ಅದು ಬೆಳೆಯೋದು. ನಾವು ಐಕ್ಯವಾಗೋದು ಅಂದ್ರೆ ಒಂದೇ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದಾಗೋದು. ಸೊ ಇದೆಲ್ಲ ತಪ್ಪು ಸಿದ್ಧಾಂತಗಳು. ಇದು ವೇದ ಸಾಹಿತ್ಯದ ಮೂಲಕವೇ ಒಂದೊಂದ್ಸಲ ಪ್ರತಿಪಾದಿಸ್ತಾರೆ ಜನರು, ಆದ್ರೆ ಇದು ಬಹಳ ಅಪಾಯಕಾರಿ ಆಗುತ್ತೆ. ಯಾಕಂದ್ರೆ ವೇದಗಳು ಅಂತ ಹೇಳಿ ನಾವು ಅನ್ಕೊಳ್ತೇವೆ, ಇದು ನಮ್ಮ ಧರ್ಮ ಇದು ನಮ್ಮ ಸನಾತನ ಧರ್ಮವನ್ನು ಹೇಳ್ತಾ ಇದ್ದಾರೆ, ನಾವು ಇದರಲ್ಲಿ ಭಾಗಿಯಾಗೋಣ, ಇದರಲ್ಲಿ ಅರ್ಥ ಮಾಡ್ಕೋಣ. ಆದ್ರೆ ಒಳಗೋಗಿ ನೋಡಿದ್ರೆ ಅದರ ತತ್ವದ ಅರ್ಥನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಳಿದ್ದು ಇದು ಬಹಳ ಅಪಾಯಕಾರಿ. ಮಾಯವಾದ ಭಾಷ್ಯಶೂನ್ಯಲೇ ಓಯ್ ಸರ್ವನಾಶ. ಇನ್ನೊಂದು ಮಾತು ಚೈತನ್ಯ ಮಹಾಪ್ರಭು ಹೇಳೋದಂದ್ರೆ ಇದು ಮಾಯವಾದ ಭಾಷ್ಯ. ಈ ರೀತಿಯಲ್ಲಿ ವೇದದ ಮಾತುಗಳೇ, ವೇದದ ಉಪನಿಷತ್ತುಗಳೇ, ವೇದದ ಭಗವದ್ಗೀತೆ, ಭಾಗವತ ಟೀಕೆಗಳನ್ನು ಯಾರು ಆ ರೀತಿಯ ಒಂದು ಅಭಿಪ್ರಾಯದಲ್ಲಿ ಇರ್ತಾರೆ ಅವರಿಂದ ನೀವು ಕೇಳಿದ್ರೆ ಸರ್ವನಾಶ. ವೇದಗಳೇ ಓದ್ತಾ ಇದೀವಿ, ಭಗವದ್ಗೀತೆನೇ ಓದ್ತಾ ಇದೀವಿ, ಭಾಗವತವನ್ನೇ ಓದ್ತಾ ಇದೀವಿ, ನಾವು ಹರೇ ಕೃಷ್ಣ ಮಂತ್ರನೇ ಜಪಿಸ್ತಾ ಇದೀವಿ. ಆದ್ರೆ ಆ ರೀತಿಯ ಒಂದು ಅರ್ಥ ಇರೋದ್ರಿಂದ, ಆ ರೀತಿಯ ಒಂದು ಇದರಿಂದ ಇರೋದ್ರಿಂದ ಸರಿಯಾದ ಲಾಭವನ್ನು, ನಿಜವಾದ ಲಾಭವನ್ನು ನಾವು ಜೀವನದ ಪರಿಪೂರ್ಣ ಪಡೆಯೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಈ ಮಾಯವಾದ ಈ ತತ್ವ ವೇದಗಳ ಮೂಲಕ ಇದು ಹೇಳ್ತಾ ಇರೋದು. ವೇದಾಶ್ರಯ ಬೌದ್ಧಸೇ ಅಧಿಕ್. ಇದು ಬುದ್ಧವಾದಕ್ಕಿಂತ ಇದು ಹಾನಿಕರವಾದದ್ದು. ಸೊ ಅದು ತುಂಬಾ ನಾವು ಎಚ್ಚರಿಕೆಯಿಂದ ನೋಡ್ಬೇಕು. ಈ ಭಗವದ್ಗೀತಾ ಭಾಗವತವನ್ನು ಗುರು ಶಿಷ್ಯ ಪರಂಪರೆಯಿಂದ, ಭಕ್ತರಿಂದ, ಆಚಾರ್ಯರಿಂದ ನಾವು ಇದು ಸ್ವೀಕರಿಸಬೇಕು ಪ್ರತಿಯೊಂದು ಕೂಡ. ಇಲ್ಲ ಅಂದ್ರೆ ಆ ರೀತಿಯ ಒಂದು ಯೋಗಾಭ್ಯಾಸ, ಈ ರೀತಿಯ ಯಜ್ಞಾಚರಣೆ, ಈ ರೀತಿಯ ಒಂದು ಪೂಜೆ, ಈ ರೀತಿಯ ಒಂದು ಮಂತ್ರೋಚ್ಚಾರಣೆನ ಇದೆಲ್ಲವೂ ಕೂಡ ವೇದಗಳಲ್ಲಿ ಒಂದು ರೀತಿ ಇದೆ, ಆದರೆ ಇವರ ಮೂಲಕ ನೋಡಿದ್ರಿಂದ ಅದು ಇನ್ನೊಂದು ರೀತಿಯೇ ಅಭ್ಯಾಸ, ಇನ್ನೊಂದು ರೀತಿಯೇ ನಮ್ಮ ಒಂದು ಅರ್ಥ. ಸೊ ಹಾಗೆ ನಿಜವಾದ ಲಾಭ ಪಡೆಯಕ್ಕೆ ಆಗೋದಿಲ್ಲ. ಸೊ ಅದನ್ನ ಶ್ರೀಲ ಚೈತನ್ಯ ಮಹಾಪ್ರಭು ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದ್ ಮುಂದುವರಿಸ್ತಾ ಈ ಚಾನ್ಸ್ ಥಿಯರಿ, ಆಕಸ್ಮಿಕ ಥಿಯರಿ ಅಂದ್ರೆ ಆಕಸ್ಮಿಕವಾಗಿ ಯಾವುದೂ ಆಗೋದಿಲ್ಲ, ಪ್ರತಿಯೊಂದು ಕೃಷ್ಣನ ನಿಯಂತ್ರಣದಲ್ಲಿದೆ. ಸೊ ಆಕಸ್ಮಿಕ ಅಂತ ಅನ್ಕೊಳ್ಬೇಕು ಅಂದ್ರೆ ಹೇಳ್ತಾರೆ, ಆಕಸ್ಮಿಕ ಅಂದ್ರೆ ಭಗವಂತನ ಅಜ್ಞಾತ ಸುಕೃತಿ. ಸೊ ನಾವೆಲ್ಲರೂ ಕೂಡ ಭಕ್ತಿಯನ್ನು ಹೇಗೆ ಶುರು ಮಾಡಿದ್ವಿ, ಏನೋ ನಮಗೆ ಇದಕ್ಕೆ ನಾವು ಅರ್ಹರ, ನಾನೆಂತೂ ಅರ್ಹನಲ್ಲ. ಸೊ ಇದನ್ನ ಹೇಗ್ ಪಡೆದ್ವಿ, ಇದೇನೋ ಒಂದು ಸುಕೃತಿ, ಏನೋ ಒಂದು ಗೊತ್ತಿಲ್ಲದಿರೋ ಒಂದು ಪುಣ್ಯ. ಅಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಎಲ್ಲೋ ಯಾರೋ ಒಂದು ಭಕ್ತರ ಜೊತೆಗೆ ನಾವು ಅವರ ಸಂಘದಲ್ಲಿ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದು, ಮತ್ತೆ ಭಗವದ್ಗೀತೆಯನ್ನು ಕೇಳಿದ್ದು, ಮತ್ತೆ ಅವ್ರು ಹೇಳಿದಾಗೆ ನಾವು ಸ್ವಲ್ಪ ಆಯ್ತು, ನಾನು ಒಂದ್ ಸ್ವಲ್ಪ ನೋಡೋಣ, ಜಪ ಮಾಡೋಣ, ಸ್ವಲ್ಪ ಭಜನೆ ಮಾಡೋಣ,
ಹರೇ ಕೃಷ್ಣ ಸಂಕೀರ್ತನೆ ತೊಡಗೋಣ. ಸೊ ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ, ಇಲ್ಲ ಕೆಲವೊಂದು ಪ್ರಸಾದ ತಂದು ಕೊಡ್ತಾರೆ, ಕೃಷ್ಣ ಪ್ರಸಾದ ಆಯ್ತು ಅದು ತಿನ್ನೋದ್ರಿಂದ, ಇಲ್ಲ ಯಾವತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ವಿಗ್ರಹ, ಕೃಷ್ಣನ ನೋಡಿ ಅಲ್ಲಿ ಅವನ ದೇವಾಲಯದಲ್ಲಿ ಅವನ ಮಂದಿರದ ಭವ್ಯ ಇದನ್ನು ನೋಡಿ ಅದರಿಂದ ನಾವು ಆಕರ್ಷಿತರಾಗೋದು. ಸೊ ಬೇರೆ ಬೇರೆ ರೀತಿಯಲ್ಲಿ ಹೀಗೆ ನಾವು ನಮ್ಮ ಉದ್ದೇಶ ಇರಲಿಲ್ಲ ಈ ತರ ಕೃಷ್ಣನ ಭಕ್ತರಾಗಬೇಕು, ಕೃಷ್ಣನ ಆಶ್ರಯ ಪಡಿಬೇಕು ಅಂತ. ಆದ್ರೆ ನಾವು ಏನೋ ಕಾರಣದಿಂದ ನಾವು ಆ ತರ ಒಂದು ಭಕ್ತರ ಸಂಘ, ಭಕ್ತರ ಒಂದು ಸಹವಾಸ ಅದನ್ನು ಪಡಿತೇವೆ. ಸೊ ಮತ್ತೆ ಇಲ್ಲಿ ಹೇಳೋದ ರೀತಿಯಲ್ಲಿ ಭಗವಂತನೇ ಆ ಕಾರಣಕ್ಕೆ ಅವತರಿಸ್ತಾರೆ. ಕೃಷ್ಣನು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಸೊ ಅದು ಕೂಡ ಈ ಇದರಲ್ಲಿ ಭಾವಾರ್ಥದಲ್ಲಿ ಬಹಳ ಶ್ರೀಲ ಪ್ರಭುಪಾದ ಚೆನ್ನಾಗಿ ಹೇಳಿದ್ದು, ಕೃಷ್ಣನಿಗೆ ಅವಶ್ಯಕತೆ ಇಲ್ಲ ಇಲ್ಲಿ ಬಂದು ಇಲ್ಲಿ ನಮ್ಮನ್ನು, ಕೃಷ್ಣನಿಗೆ ಅಲ್ಲೇನೋ ಅವನ ಸೇವಕರಿಗೆ ಅವನ ಕೊರತೆ ಇದೆ, ಹಾಗೆ ಇಲ್ಲಿ ಕರೆದುಕೊಂಡು ಹೋಗ್ಬೇಕು. ಇಲ್ಲಿ ಯಾರಾದ್ರೂ ಇಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಜಾಬ್ ಬೇಕು, ಜನರು ಬೇಕು, ಅವಾಗ ಅವರ ಇಂಡಸ್ಟ್ರಿ ಅಲ್ಲಿಗೆ ನಡೆಯೋದು, ಈ ತರ ಆಗ್ಬೋದು. ಕೃಷ್ಣನಿಗೆ ಆ ತರ ಏನು ಅವಶ್ಯಕತೆ ಇಲ್ಲ ಅವನಿಗೆ. ಆದ್ರೂ ಕೂಡ ಅವನ ನಮ್ಮ ಮೇಲಿರುವ ಅನಂತ ಪ್ರೇಮದಿಂದ ಅವನು ಬರ್ತಾನೆ, ಅವನ ತನ್ನ ದಿವ್ಯ ಲೀಲೆಗಳನ್ನು ಮಾಡ್ತಾನೆ. ಸೊ ಆ ರೀತಿಯಲ್ಲಿ ಅವನ ಜೊತೆ ಅವನ ಜೊತೆ ಎಲ್ಲ ಜೀವಿಗಳು ಅವನನ್ನು ನೋಡ್ಬೋದು, ಮತ್ತೆ ಅವನ ನಂತರ ಅವನ ಚಟುವಟಿಕೆ ಕೇಳ್ಬಹುದು. ಹಾಗೆ ಕೃಷ್ಣನ ರೂಪದಲ್ಲಿ, ಶ್ರೀ ಚೈತನ್ಯ ಮಹಾಪ್ರಭು ರೂಪದಲ್ಲಿ, ಇಲ್ಲಾಂದ್ರೆ ಹೆಚ್ಚಾಗಿ ಅವನ ಪ್ರತಿನಿಧಿಗಳಾದ ಆಚಾರ್ಯರು, ಭಕ್ತರು ಬರೋ ಸಮಯದಲ್ಲಿ ಅವರದಿಂದ ನಮಗೆ ಈ ಭಕ್ತಿಯ ಚಟುವಟಿಕೆಗಳು ಶುರು ಮಾಡಕ್ಕೆ ಸರಿ ಆಗುತ್ತೆ. ಎಷ್ಟೋ ಜನ್ಮಗಳು ಮರ್ತೇ ಹೋಗ್ಬಿಟ್ಟಿದ್ದೇವೆ ನಾವು, ಆದರೆ ಇವರ ಸಂಪರ್ಕದಿಂದ ಮತ್ತೆ ನಾವು ಶುರು ಮಾಡ್ತೀವಿ. ಹಾಗೆ ಅದು ಹೇಳ್ತಾರೆ, ಅದು ಆಕಸ್ಮಿಕವಾಗಿ ಅಂತ ಹೇಳ್ಬೋದು, ಬೇಕಾದ್ರೆ ಅಜ್ಞಾತ ಸುಕೃತಿ, ನಮಗೆ ಗೊತ್ತಿಲ್ಲದೆ. ಅದು ಒಂದು ರೀತಿ ಆಕಸ್ಮಿಕ ಅಲ್ಲ, ಅದು ಕೂಡ ಭಗವಂತನ ವ್ಯವಸ್ಥೆಯಿಂದ ಆಗ್ತಾ ಇದೆ. ಸೊ ಭಗವಂತನ ವ್ಯವಸ್ಥೆಯಿಂದ ಇಲ್ಲದೆ ಯಾವುದು ಕೂಡ ಆಗೋದಿಲ್ಲ. ಸೊ ಶ್ರೀಲ ಪ್ರಭುಪಾದ ಈ ಚಾನ್ಸ್ ಥಿಯರಿ, ಚಾನ್ಸ್ ಬೈ ಚಾನ್ಸ್ ಎಲ್ಲ ಆಕಸ್ಮಿಕವಾಗಿ ಆಗೋಯ್ತು. ಏನು ಕಾರಣ? ಬೈ ಚಾನ್ಸ್. ಹೇಗೆ ನೀವು ಇದು ಓದು ಬರಹ ಮಾಡಿದ್ರಿ, ಚಾನ್ಸ್. ನೀವು ಹೇಗೆ ಒಂದು ಮನೆ ಕಟ್ಟಿದ್ರಿ, ಚಾನ್ಸ್. ನೀವೆಷ್ಟು ಇದೆಲ್ಲ ಹೇಳಿದ್ರೆ ಹೇಗೆ? ಪ್ರತಿಯೊಂದು ನಾವು ಜೀವನದಲ್ಲಿ ಮಾಡಿದಾಗ, ಇಲ್ಲ ನಾನು ಮಾಡಿದ್ರಿಂದ, ನಾನು ಕೆಲಸ ಮಾಡಿದ್ರಿಂದ, ನನ್ನ ಶಕ್ತಿಯಿಂದ, ನನ್ನ ಬುದ್ಧಿಯಿಂದ ಆಯ್ತು ಅಂತ ನಾವು ನಾವೇನೋ ಬಂದು ತೆಟ್ಕೊಳ್ತೇವೆ. ಆದ್ರೆ ಸೃಷ್ಟಿಯಲ್ಲಿ ಜಗತ್ತು ಭಗವಂತನ ಮಾಡಿರೋ ಅತಿ ಅದ್ಭುತ ಸೃಷ್ಟಿ, ಅದಕ್ಕೆ ಹೇಳ್ತೀವಿ ಎಲ್ಲವೂ ಚಾನ್ಸ್ ಅಲ್ಲಿ ಆಗೋಯ್ತು. ಯಾರು ನೋಡಿದ್ರು, ಯಾರು ಮಾಡಿದ್ರು, ಯಾರೋ ಹೇಗೋ ಬಂತು, ಇದು ಭೂಮಿ ಹೇಗೋ ಬಂತು, ಗಿಡ ಮರಗಳು ಹೇಗೋ ಬಂತು, ಈ ತೆಂಗಿನ ಮರ ಹಾಗೆ ಹೇಗೋ ಬರ್ತಾ ಇದೆ, ಅಲ್ಲಿ ಇನ್ನೊಂದು ಹೇಗೋ ಬರ್ತಾ ಇದೆ, ಇನ್ನೊಂದು ಹೇಗೋ ಆಗ್ತಾ ಇದೆ. ಸೊ ಹೇಗೋ ಹಾಗೆ ಆಗ್ತಾ ಇದೆ, ಆಕಸ್ಮಿಕವಾಗಿ ಎಲ್ಲವೂ ಆಗ್ತದೆ. ಹೇಗೆ ಸೂರ್ಯ ಬರ್ತಾ ಇದೆ, ಅದು ಆಕಸ್ಮಿಕವಾಗಿ ಬರುತ್ತೆ, ಮಳೆ ಬರುತ್ತೆ, ಆಕಸ್ಮಿಕವಾಗಿ ಬರುತ್ತೆ, ಗಾಳಿ ಚಲಾವಣೆ ಆಗ್ತಿದೆ, ಆಕಸ್ಮಿಕವಾಗಿ ಬರುತ್ತೆ, ಎಲ್ಲ ಆಕಸ್ಮಿಕವಾಗಿ ಆಗ್ತಾ ಇದೆ, ಎಲ್ಲ ಆಕಸ್ಮಿಕನೇ. ಹಾಗೆ ಜನರು ಅರ್ಥ ಮಾಡ್ಕೊಳ್ದಿರುವಾಗ ಈ ತರ ಆಕಸ್ಮಿಕ. ಆದ್ರೆ ಅರ್ಥ ಮಾಡ್ಕೊಂಡವರು, ಬುದ್ಧಿವಂತರು, ಅವರು ಇಲ್ಲ, ಇದೆಲ್ಲಕ್ಕೂ ಕಾರಣ ಇದೆ, ಭಗವಂತನು ಇದನ್ನು ನಿರ್ದೇಶಿಸುತ್ತಿದ್ದಾನೆ. ಅವನು ನಮಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ನಮ್ಮ ಜೀವನವನ್ನು, ನಮ್ಮ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು, ಈ ರೀತಿ ನಮಗೆ ಸುಖ ಇಲ್ಲ, ನಾವು ಅವನ ನಿತ್ಯ ಸೇವಕರು, ಅವನೊಂದಿಗೆ ನಾವು ಅವನ ನಿತ್ಯ ಧಾಮದಲ್ಲಿ ಈ ರೀತಿ ಭೌತಿಕ ಕ್ಲೇಶಗಳಿಲ್ಲದೆ ಆ ಪ್ರದೇಶದಲ್ಲಿ ಅವನ ಸೇವೆ ಮಾಡ್ತಾ ನಿಜವಾದ ಆನಂದವನ್ನು ಅನುಭವಿಸಬಹುದು. ಅದಕ್ಕೆ ನಾವು ಇಲ್ಲಿ ತಯಾರಾಗಬೇಕು. ಇಲ್ಲಿ ನಮ್ಮ ಈ ರಾಕ್ಷಸ ಪ್ರವೃತ್ತಿಯನ್ನು ನಾವು ಬಿಡಬೇಕು, ಅಸುರ ಪ್ರವೃತ್ತಿ, ಭೋಗಿಸೋ ಪ್ರವೃತ್ತಿ, ನಾನು ನನ್ನದು ಅಂತ. ಸೊ ಇದನ್ನು ಬಿಟ್ಟು ನಾನು ತಯಾರಾಗಿ ಅಲ್ಲಿ ಹೋಗ್ಬೇಕು. ಈ ಉದ್ದೇಶದಿಂದ ಭಗವಂತನು ಮಾಡಿದ್ದಾನೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಆಕಸ್ಮಿಕ ಅಲ್ಲ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅನಿರೀಕ್ಷಿತವಾಗಿದ್ದು ವಿಸ್ಮಯವಾಗಿ ನಡೀತಾ ಇರೋದು ಅನಿಸ್ತಾ ಇದೆ ನಮ್ಗೆ. ಎಲ್ಲ ಕೃಷ್ಣ ಕಾರಣ, ಸರ್ವ ಕಾರಣಂ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಬೋದು. ಸರ್ವ ಕಾರಣ ಇದೆ, ಕೃಷ್ಣನ ಕಾರಣ, ಅವನ ನಿಯಂತ್ರಣದಲ್ಲಿದೆ. ಯಾವುದು ಚಾನ್ಸು, ಆಕ್ಸಿಡೆಂಟು, ಇನ್ನೇನೋ ನಿರಾಕಾರ ಸ್ವರೂಪ ಬ್ರಹ್ಮ ಇದೆ ಇಲ್ಲ. ಆ ನಿರಾಕಾರಕ್ಕೂ ಕೂಡ ಭಗವಂತನೇ ಕಾರಣ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಎಲ್ಲ ಕೂಡ ಕೃಷ್ಣನ ಕಾರಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.